ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತಮ್ಮ ಕೇಳಿದುಕೊಂಡು ಹೊಸಕೊಳದ ಇನ್ನಿತ ಸುದ್ದಿಗೊಂಚಲು ಶುರು ಮಂತೊಂದಲ್ಲ. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಆಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಸುದ್ದಿಗೊಂಚಲಿಗೆ ಸ್ವಾಗತ. ಪಂಡಿತ್ ಹೌಸ್ದ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಬಗ್ಗೆ ಮಹಿಳಾ ವಿಭಾಗದ ಒಟ್ಟು ಸೇರಿಗೆಡೆ ಅಯೋಧ್ಯೆಡ್ ಶ್ರೀರಾಮ ಮಂದಿರದ ಲೋಕಾರ್ಪಣದ ಅಂಗವಾದ ರಾಮೋತ್ಸವ ವಿಶೇಷ ಕಾರ್ಯಕ್ರಮ ಸಂಭ್ರಮಾಚರಣೆಯನ್ನು ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಕಟ್ಟಡದ ಪರಿಸರಡ್ ಸೋಮವಾರ ವೈಯಾಗ ನಡಪಾಯಿರು. ಅಯೋಧ್ಯೆಡ್ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಲೋಕಾರ್ಪಣೆ, ಶ್ರೀರಾಮಲಲ್ಲಾನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆದ ಸಂಭ್ರಮಾಚರಣೆ ದೇಶ ವಿದೇಶಡ್ ಸೋಮವಾರ ಇಡೀ ದಿನ ಆಚರಣೆಯಾಡು. ಕುತ್ತಾರ್ ಪಂಡಿತ್ ಹೌಸ್ ಪರಿಸರದ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಮುತಾಲಿಗೆಡ್ ದಿವ್ಯಜ್ಯೋತಿ ಮಹಿಳಾ ವಿಭಾಗದ ಸಹಕಾರಡ್ ಅಟನೆ ಮಲ್ತಿನ ಸಂಭ್ರಮಾಚರಣೆದ ಕಾರ್ಯಕ್ರಮಡ್ ಸುರುಕಾದ ಶ್ರೀರಾಮಚಂದ್ರನ ಮಲ್ಲ ಭಾವಚಿತ್ರಗ್ ಪುಷ್ಪಾರ್ಚನೆ ನಡಪಾದ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ದ ಕಟ್ಟೆಮುಟ್ಟ ಮೆರವಣಿಗೆ ನಡಪಾಯಿರು. ಜೋಕ್ಲು ಶ್ರೀರಾಮ ಸೀತೆ ಸಹಿತ ಲಕ್ಷ್ಮಣ ಹನುಮಂತನ ವೇಷಡ್ ಮೆರವಣಿಗೆಗೂ ಮೆರುಗು ಕೊರಿಯರು. ಒಂದು ಪೊರ್ತು ಆಟನೆ ಮಲ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮನು ಪರಿಸರದ ಪ್ರಮುಖರು ಉದ್ಯಮಿ ಗೀತೇಶ್ ಕುತ್ತಾರ್ ತುಡರ್ ಬೆಳಗಾದ ಚಾಲನೆ ಕೊರಿಯರು. ಶ್ರೀಮತಿ ಶ್ವೇತಾ ಯೋಗೀಶ್ ಶೆಟ್ಟಿ ಶ್ರೀರಾಮನ ಬದುಕು ಆದರ್ಶದ ಬಗ್ಗೆ ತೆರಿಪಾಯರು. ನಂಬಿಕೆಗಳ ಪ್ರಕಾರ ಭಗವಾನ್ ಶ್ರೀರಾಮನು ತ್ರೇತಾಯುಗದಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದ್ದ. ರಾಮನನ್ನು ವಿಷ್ಣುವಿನ 7ನೇ ಅವತಾರ ಎಂದು ಪರಿಗಣಿಸಲಾಗಿದೆ. ಶ್ರೀರಾಮನ ಜನ್ಮದಿನವನ್ನು ಚೈತ್ರ ಮಾಸದ ನವಮಿಯಂದು ಆಚರಿಸಲಾಗುತ್ತದೆ. ಶ್ರೀರಾಮನು ಅಯೋಧ್ಯೆಯ ರಾಜ ದಶರಥನ ಹಿರಿಯ ಮಗ. ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರ ಪ್ರೀತಿಯ ಅಣ್ಣ ಶ್ರೀರಾಮ. ಶ್ರೀರಾಮನ ಧರ್ಮಪತ್ನಿಯಾದಂಥ ಸೀತೆಯ ಪತಿಭಕ್ತಿ, ಸಹನೆ, ಗಾಂಭೀರ್ಯ, ದೈವಭಕ್ತಿ ಇವೆಲ್ಲ ಭಾರತೀಯ ಸ್ತ್ರೀತತ್ವದ ಪರಮ ಆದರ್ಶಗಳಾಗಿ ಎಂದೆಂದಿಗೂ ಪೂಜಾರ್ಹವಾದವು. ಭಗವಾನ್ ಶ್ರೀರಾಮನ ಬದುಕು ಅನೇಕ ಪಾಠಗಳನ್ನು ಕಲಿಸಿಕೊಡುತ್ತದೆ. ಪಿತೃವಾಕ್ಯ ಪರಿಪಾಲನೆ. ಪ್ರತಿಯೊಬ್ಬರ ಬದುಕಿನಲ್ಲಿ ಹೆತ್ತವರಿಗೆ ದೇವರ ಸ್ಥಾನವಿದೆ.
ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಅಧ್ಯಕ್ಷರು ಯತೀಶ್ ಶೆಟ್ಟಿ, ಗೌರವ ಸಲಹೆಗಾರರು ಅಶೋಕ್ ಪೂಜಾರಿ, ಗೌರವ ಅಧ್ಯಕ್ಷರು ಲೋಲಾಕ್ಷಿ, ಉಪಾಧ್ಯಕ್ಷರು ಸತೀಶ್ ಪೂಜಾರಿ, ಪ್ರಧಾನ ಕಾರ್ಯದರ್ಶಿ ರಂಗನಾಥ್, ಕೋಶಾಧಿಕಾರಿ ಸುನಿಲ್ ಕೆವಿ, ಜೊತೆ ಕಾರ್ಯದರ್ಶಿ ಧನುಷ್ ಪೂಜಾರಿ, ಮಹಿಳಾ ವಿಭಾಗದ ಪ್ರಮುಖರು ಶ್ರೀಮತಿ ರೇಣುಕಾ, ಇಂಚಿತಿ ಪ್ರಮುಖರು ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಗೆಳಿದ್ದರು. ಬೇಬಿ ಸುದೀಪ್ತ ಪೂಜಾರಿ ಪ್ರಾರ್ಥನೆ ಪಂಡಿರು. ಕುಮಾರಿ ಶಮಿತಾ ಕೆವಿ ಸಭೆ ನೆತ್ಕೊಂಡು ಸಭೆ ಸುಧಾರಿಕೆ ಮಂತಿರು. ಉದಿಪನರದ ಬೊಕ್ಕ ಶ್ರೀರಾಮನ ಸಂದೇಶನ್ ಸಾರುನ ಪದ್ಯ, ಪ್ರಹಸನ, ಕಿರುನಾಟಕ, ನೃತ್ಯ ವೈವಿಧ್ಯಲು ವೇದಿಕೆಡು ಪ್ರದರ್ಶನ ಆಡು. ಮಹಾಪಾತಕನಾಶನಂ ಧ್ಯಾತ್ವಾ ಲೀಲೋಪಲಶ್ಯಾಮಂ ರಾಮಂ ರಾಜೀವಲೋಚನಂ ಜಾನಕಿ ಲಕ್ಷ್ಮಣೋಪೇತಾಂ ಜಟಾಮುಕಟಮಂಡಿತಂ ಸಾಸಿಧೂರ್ಣಧನುರ್ಬಾಣ ಪಾಣಿಂ ನತ್ತಂ ಚರಾಂತ ಪರಿಸರದ ಪ್ರಮುಖರು ಹರೀಶ್ ಕುತ್ತಾರ್, ಪ್ರಮೋದ್ ಪಂಡಿತ್ ಹೌಸ್, ದಿನೇಶ್ ಪಂಡಿತ್ ಹೌಸ್, ಪ್ರಶಾಂತ್ ಪಂಡಿತ್ ಹೌಸ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸಿಟಿ ಎಂಟರ್ಪ್ರೈಸಸ್ನ ಮಹೋನ್ನತ ಮಾರಾಟ ಮಳಿಗೆ ಸಿಟಿ ಲೈಟ್ಸ್. ಎಲ್ಲಾ ತರಹದ ಲೈಟಿಂಗ್ ಮತ್ತು ಎಲೆಕ್ಟ್ರಿಕಲ್ ಸಾಮಗ್ರಿಗಳಿಗೆ ಹ್ಯಾವೆಲ್ಸ್, ಉಷಾ, ಆಂಕರ್, ಫಿಲಿಪ್ಸ್, ಕ್ರಾಂಪ್ಟನ್, ಪ್ಯಾನಾಸೋನಿಕ್ ಇತ್ಯಾದಿ ಪ್ರಖ್ಯಾತ ಬ್ರ್ಯಾಂಡ್ಗಳ ಸ್ವಿಚ್ ಲೈಟಿಂಗ್ ಉತ್ಪನ್ನಗಳು, ಅನಾಕ್ಸ್ ಎಲ್ಇಡಿ ಲೈಟ್ಸ್ಗಳು, ಜಿಎಂ ಸ್ವಿಚ್ ಬೋರ್ಡ್ ಮತ್ತು ಲೈಟಿಂಗ್ ಉತ್ಪನ್ನಗಳು, ಆಕರ್ಷಕ ವಿನ್ಯಾಸ, ನವೀನ ಮಾದರಿಯ ಹ್ಯಾಂಗಿಂಗ್ ಲೈಟ್ ಮತ್ತು ಇತರ ಲೈಟ್ಗಳ ವಿಶಾಲ ಸಂಗ್ರಹ, ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಲಭ್ಯ. ಸಿಟಿ ಎಲೆಕ್ಟ್ರಿಕಲ್ಸ್ ಸಿಟಿ ಸ್ವಿಚ್ ಬೋರ್ಡ್ಗಳ ಮೂಲಕ ಗ್ರಾಹಕರ ಮೆಚ್ಚುಗೆ ಪಡೆದ ಸಂಸ್ಥೆ. ಸಿಟಿ ಎಲೆಕ್ಟ್ರಿಕಲ್ಸ್, ಸಿಟಿ ಲೈಟ್ಸ್, ಎಲ್ಐಸಿ ಸ್ಟ್ಯಾನಿಯಂ ಬಿಲ್ಡಿಂಗ್, ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ ತೊಕ್ಕೋಟು. ದೂರವಾಣಿ 0824 2465 ಮೊಬೈಲ್ 9480 926554. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯ ಶ್ರೀರಾಮ ಮಂದಿರದ ನಿರಳ್ಳು ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಮುತಾಲಿಕೆಡೆ ಮಹಿಳಾ ವಿಭಾಗದ ಸಹಕಾರಡು ಅಯೋಧ್ಯೆ ಶ್ರೀರಾಮ ಮಂದಿರದ ಲೋಕಾರ್ಪಣೆ ಅಂಗವಾದ ರಂಗೋಲಿ ಸ್ಪರ್ಧೆ, ಭಜನೆ, ಪೂಜೆ, ಸಾಂಸ್ಕೃತಿಕ ವೈವಿಧ್ಯಗಳನ್ನು ಸೋಮವಾರ ಬಯ್ಯಾಗ ಅಟ್ಟನೆ ಮಾಡ್ತದಿತ್ತರು. ಕೊಲ್ಯದ ಶ್ರೀರಾಮ ಮಂದಿರದ ಪರಿಸರ ಇಡೀ ಶ್ರೀರಾಮಮಯವಾದ ಸೋಮವಾರ ತೋಜದ ಬತ್ತನು. ಶ್ರೀರಾಮನ ಪೊರ್ಲಕಂಠದ ಬ್ಯಾನರ್ಲು ಕೇಸರಿಮಯ ಬಂಟಿಂಗ್ಸ್ದ ಅಲಂಕಾರ, ಇದದ ಒಟ್ಟಿಗೆ ರಂಗೋಲಿ ಸ್ಪರ್ಧೆ ಮಾತಿರ್ನಲ ಗೇನ ಹೋಯ್ತನು.
ಶ್ರೀರಾಮ ಸೀತೆ ಪ್ರಭು ಶ್ರೀ ರಾಮಚಂದ್ರನ ಸೇರ್ನಂಚ ಬಗೆ ಬಗೆತ ಪೂತ ರಂಗೋಲಿದ ನಡುಟು ಬೆಳಗಿನ ತಿಬಿಲ ದೀಪ ಇಂದು ತಾದಿ ಉದ್ದಗ್ಲ ತೋಜಿದು ಮಾತೆನಲ ಮೆಚ್ಚುಗೆನ್ ಪಡೆಯಲು ರಂಗೋಲಿ ಪಂತಡು ರಡ್ಡು ಜನತಾ ತಂಡದ ಲೆಕ್ಕ 21 ತಂಡಲು ಪಾಲ್ಪಡೆದಿದ್ದೇರು. ಹರೀಶ್ ಬೊಕ್ಕ ಶಶಿ ತಂಡ ಸುರುತ ಇನಾಮು, ಶ್ರೀಮತಿ ನೀತಾ ಬೊಕ್ಕ ಶ್ರೀಮತಿ ಪೂರ್ಣಿಮಾ, ವರ್ಷಾ ಬೊಕ್ಕ ಚೈತ್ರ ರಡ್ಡು ತಂಡಲು ರಡ್ಡನೇ ಇನಾಮು, ದೀಪಾ ಬೊಕ್ಕ ಸಂಗೀತ, ಧೃತಿ ಬೊಕ್ಕ ಕಾಂಚನ ರಡ್ಡು ತಂಡಲು ಮೂಜನೆ ಇನಾಮನು ಪಡೆಯೊಂಡೇರು. ಒಂದುವೆ ಪೊರ್ತು ಶ್ರೀರಾಮ ಮಂದಿರಡು ಭಜನಾ ಸಂಕೀರ್ತನೆ ನಡಪಾದು ರಾತ್ರಿಡು ಮಹಾ ಮಂಗಳಾಚರಣೆ ಮಹಾ ಪೂಜೆ ನಡೆತದು. ಪ್ರಸಾದ ವಿತರಣೆ ನಡಪಾದು ಅನ್ನ ಪ್ರಸಾದ ವಿತರಣೆ ನಡಪಾಯಿರು. ಶ್ರೀರಾಮ ಮಂದಿರ, ಶ್ರೀರಾಮ ಫ್ರೆಂಡ್ ಸರ್ಕಲ್ ಬೊಕ್ಕ ಶ್ರೀರಾಮ ಮಹಿಳಾ ವಿಭಾಗದಗ್ಲು ಕಾರ್ಯಕ್ರಮದ ಮುತಾಲಿಗಳಿದ್ದರು. ಒಂದುವೆ ಪೊರ್ತು ಆಟನೆ ಮಲ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮನು ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಅಧ್ಯಕ್ಷರು ಧೀರಜ್ ಗಟ್ಟಿ, ಉಪಾಧ್ಯಕ್ಷರು ವಿಶ್ವತ್ ಕೊಲ್ಯ, ಕಾರ್ಯದರ್ಶಿ ಚೇತನ್ ಕುಲಾಲ್, ಕೋಶಾಧಿಕಾರಿ ಗಣೇಶ್ ಗಟ್ಟಿ ಕೊಲ್ಯ, ಶ್ರೀರಾಮ ಮಂದಿರದ ಅಧ್ಯಕ್ಷರು ಅಶೋಕ್ ಗಟ್ಟಿ, ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಚಂಚಲಾಕ್ಷಿ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಒಟ್ಟು ಸೇರೊಂದು ತುಡರ್ ಬೆಳಗಾದ ಚಾಲನೆ ಕೊರಿಯರು. ಸೋಮೇಶ್ವರ ಪುರಸಭೆಗೆ ಆಯ್ಕೆಯಾಯಿನ ತಂಕ್ಲೆ ಪರಿಸರದ ರವಿಶಂಕರ್ ಸೋಮೇಶ್ವರ, ಪುರುಷೋತ್ತಮ್ ಗಟ್ಟಿ ಪರಿಯತ್ತೋರು, ಅನಿಲ್ ಕುಮಾರ್ ಕಾಶಿಬೆಟ್ಟು, ಶ್ರೀಮತಿ ಸುಗಂಧಿ ಕುಲಾಲ್ ಕನೀರ್ತೋಟ ಮೊಕ್ಕಳಿಗೆ ಮಾನಾದಿಗೆ ಮಲ್ತೇರು. ಅವಿರ್ದು ಬೊಕ್ಕ ಮಂಜೇಶ್ವರ ಮಾಡ ಅರಸು ಡ್ಯಾನ್ಸ್ ಅಕಾಡೆಮಿ ತಂಡದಕ್ಲಿರ್ದು ಸಾಂಸ್ಕೃತಿಕ ನೃತ್ಯ ವೈವಿಧ್ಯ ಪ್ರದರ್ಶನ ಆಂಡು. ಮನೆ ನಿರ್ಮಾಣದ ಆಲೋಚನೆ, ಹೊಸ ಮನೆ ಕೊಂಡುಕೊಳ್ಳುವ ಯೋಚನೆ, ನಿಮ್ಮ ಯೋಜನೆ ಆಲೋಚನೆಗಳಿಗೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್ ವಿಶ್ವಾಸಾರ್ಹತೆಯೊಂದಿಗೆ ವಾಸ್ತು ಪ್ರಕಾರದ ನಿರ್ಮಾಣಕ್ಕೆ ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ 3 ರಿಂದ 8 ತಿಂಗಳಲ್ಲಿ ಲೋನ್ ಸೌಲಭ್ಯದೊಂದಿಗೆ ಮನೆ ಕಟ್ಟಡ ಕಾಮಗಾರಿ ಪೂರ್ತಿಗೊಳಿಸಲಾಗುವುದು. ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್, ಹರಿದಾಸ್ ಕೆ ಮಾಡೂರು, PWD ಸಿವಿಲ್ ಕಾಂಟ್ರಾಕ್ಟರ್, ಕೋಟೆಕಾರ್ ಬೀರಿ. ಮೊಬೈಲ್ 9880153665, ದೂರವಾಣಿ 082422815993. ಸುದ್ದಿಗೊಂಚಲಿಗೆ ಸ್ವಾಗತ. ಅಸೈಗೋಳಿ ಅಯ್ಯಪ್ಪ ಸ್ವಾಮಿ ಮಂದಿರಡೆ ಅಸೈಗೋಳಿ ರಾಮಭಕ್ತರು ಮುತಾಲಿಕಡೆ ಅಯೋಧ್ಯ ಸಂಭ್ರಮಾಚರಣೆದ ಹಿನ್ನೆಲೆಡೆ ಭಜನೆ ಪೂಜಾ ಕಾರ್ಯಕ್ರಮವನ್ನು ಸೋಮವಾರ ಮಧ್ಯಾಹ್ನ ನಡಪಾಯಿರಿ. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು ಅಯೋಧ್ಯದ ಸಂಭ್ರಮಾಚರಣೆಗೆ ಪೂರಕವಾದ ಭಜನಾ ಸಂಕೀರ್ತನೆ ಮಧ್ಯಾಹ್ನದ ವಿಶೇಷ ಪೂಜೆನ ಸೋಮವಾರ ಕಾಂಡೆರ್ದು ಮಧ್ಯಾಹ್ನ ಮಠ ನಡಪಾಯಿರು. ಅಸೈಗೋಳಿ ಶ್ರೀ ಅಯ್ಯಪ್ಪ ಮಂದಿರದ ಸದಸ್ಯರು ಬೊಕ್ಕ ದಡಸ್ ಆದಿಶಕ್ತಿ ಭಜನಾ ಮಂಡಳಿ ಸದಸ್ಯರು ಭಜನಾ ಸೇವೆ ನಡಪಾತ್ ಕುರಿಯರು. ಭಾರತ ವಿಗ್ರಹ
நேற்று மத்தியானம் முட்ட பஜனா சங்கீர்த்தனை நடப்பாது மத்தியானடு மகாபூஜை நடத்தது. ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಪ್ರಸಾದ ವಿತರಣೆ ನಡಪಾಯಿರು. ಮಂದಿರದ ಗುರುಸ್ವಾಮಿ ಜಗನ್ನಾಥ್ ಅಸೇಗೋಡಿ, ಟ್ರಸ್ಟಿಲು ಆನಂದ್ ಅಸೇಗೋಡಿ, ತ್ಯಾಗಂ ಹರೇಕಳ, ಗಣೇಶ್ ಅಸೇಗೋಡಿ, ಶಿವಪ್ರಸಾದ್ ಕಕ್ಕೆಮಜಲ್, ಗಿರೀಶ್ ಅಸೇಗೋಡಿ, ಪ್ರತಾಪ್ ಅಸೇಗೋಡಿ, ಚೇತನ್ ಅಸೇಗೋಡಿ, ಸ್ಥಳೀಯ ಪ್ರಮುಖರು ಬಾಲಕೃಷ್ಣ ಸಾಮಾನಿ, ರತ್ನಾಕರ್ ಕಕ್ಕೆಮಜಲ್, ಸ್ಥಳೀಯ ಪಂಚಾಯತ್ ಸದಸ್ಯರು ಶೈಲೇಶ್ ಅಸೇಗೋಡಿ, ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ಶ್ರೀ ದುರ್ಗಾ ಪರಮೇಶ್ವರಿ ಧ್ಯಾನ ಮಂದಿರ, ದೇವಿಪುರ, ತಲಪಾಡಿ. ಮದುವೆ, ಉಪನಯನ ಇತ್ಯಾದಿ ಶುಭ ಸಮಾರಂಭಗಳಿಗೆ, ಉತ್ತರ ಕ್ರಿಯೆ, ವೈಕುಂಠ ಸಮಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳಿಗೆ, ಸಭೆ, ಸಮಾರಂಭ, ವಿಚಾರಗೋಷ್ಠಿ, ಸತ್ಸಂಗ, ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳ ಸಭಾಮಂದಿರ. ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಾಡಿಗೆ ರಹಿತ ಉಚಿತವಾಗಿ ನೀಡಲಾಗುವುದು. ವಿದ್ಯುತ್ ಬಿಲ್ ಮತ್ತು ಸ್ವಚ್ಛತೆಯ ಕನಿಷ್ಠ ಪಾವತಿಯೊಂದಿಗೆ. ಸಂಪರ್ಕಿಸಿ 7975910123 94497 73003. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಯೋಧ್ಯೆಡ್ ಶ್ರೀರಾಮ ದೇವರನ ಪ್ರಾಣ ಪ್ರತಿಷ್ಠದ ಸಂಭ್ರಮದ ಅಂಗವಾದ 300 ಸಂತೋಷ್ ನಗರದ ಶ್ರೀ ಗುಳಿಗ ಭೈರವ ಕೊರಗಜ್ಜ ಸೇವಾ ಸಮಿತಿದ ವತಿರ್ದು ಶ್ರೀರಾಮ ತಾರಕ ಹೋಮ ಬಕ್ಕ ಭಜನಾ ಕಾರ್ಯಕ್ರಮನು ಸೋಮವಾರ ಕಾಂಡೆ ನಡಪಾಯಿರು. 300 ಸಂತೋಷ್ ನಗರದ ಶ್ರೀ ಗುಳಿಗ ಭೈರವ ಕೊರಗಜ್ಜ ಸೇವಾ ಸಮಿತಿದಕ್ಲು ಅಯೋಧ್ಯದ ಸಂಭ್ರಮಾಚರಣೆಗೆ ಪೂರಕವಾದ ತಂಕ್ಲಿನ ಸಮಿತಿ ವತಿರ್ದಿಲ್ಲ ವಿಶೇಷ ಪೂಜಾ ಕಾರ್ಯಕ್ರಮನ ಕ್ಷೇತ್ರದ ಅಟನೆ ಮಲ್ದಿತ್ತೇರು. ಕುತ್ತಾರದ ಶ್ರೀ ರಾಘವೇಂದ್ರ ಹೊಳ್ಳರಿನ ಮುತಾಲಿಕೆಡು ಶ್ರೀ ರಾಮತಾರಕ ಮಂತ್ರ ಹೋಮ, ಜಪ, ಬೊಕ್ಕ ಭಜನಾ ಕಾರ್ಯಕ್ರಮನ ಸೋಮವಾರ ಕಾಂಡಿರ್ದು ಮಧ್ಯಾಹ್ನ ಮಟ ನಡಪಾಯಿರು.
ಮಧ್ಯಾಹ್ನ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡಪಾಯಿರು. ಶ್ರೀ ಗುಡಿಗ ಭೈರವ ಕೊರಗಜ್ಜ ಸೇವಾ ಸಮಿತಿದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಬೊಕ್ಕ ಊರ್ದ 10 ಸಮಸ್ಯರು ಕಾರ್ಯಕ್ರಮದ ಮುತಾಲಿಕಿಳಿದ್ದರು. ನಿಮಗೆ ಗೊತ್ತಿದೆಯೇ, ವಿಷಕಾರಿ ಪದಾರ್ಥಗಳಿರುವ ಧೂಮಪಾನ ಮತ್ತು ಸೇವನೆಯಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ. ತಂಬಾಕು ಬಿಡಲು ಹಿಂದೆ ಮನಸ್ಸು ಮಾಡಿ ಸಹಾಯಕ್ಕೆ ನಾವಿದ್ದೇವೆ. ಹಿಂದೆ ಭೇಟಿ ನೀಡಿ ಉಚಿತ ಆಪ್ತ ಸಮಾಲೋಚನೆ ಹಾಗೂ ಔಷಧೋಪಚಾರ ಪಡೆಯಿರಿ. ಕೊಠಡಿ ಸಂಖ್ಯೆ 46, ಟೊಬ್ಯಾಕೋ ಸೆಸೇಷನ್ ಸೆಂಟರ್, ಜಿಲ್ಲಾಸ್ಪತ್ರೆ, ಹಂಪನಕಟ್ಟೆ, ಮಂಗಳೂರು. ಪ್ರಕಟಣೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಪಂಚಾಯತ್, ದಕ್ಷಿಣ ಕನ್ನಡ, ಮಂಗಳೂರು. ಸುದ್ದಿಗೊಂಜಲಿಗೆ ಸ್ವಾಗತ. ಅಯೋಧ್ಯೆಡ್ ಶ್ರೀರಾಮಲಲ್ಲ ಪ್ರತಿಷ್ಠಾಪನದ ಸಂಭ್ರಮನು ಉಳ್ಳಾಲದ ಸರ್ವಧರ್ಮೀಯರನ ಸಹಕಾರಡ್ ತೊಕ್ಕೋಟು ಒಳಪೇಟೆ ಉಳ್ಳಾಲ ಬೈಲು ಸುತ್ತಮುತ್ತ ಅಕ್ಷರ ಕನ್ಸ್ಟ್ರಕ್ಷನ್ ಬೆಂಗಳೂರು ಪಕ್ಕ ತೊಕ್ಕೋಟು ಒಳಪೇಟೆ ನಿವಾಸಿಲು ಒಟ್ಟು ಸೇರಿದು ಮೋದಿ ಕೇಶರ್ ಲಾಡ್ ಪಕ್ಕ ಪಾನಕ ವಿತರಣೆ ಮಲ್ಪನೆ ತೊಟ್ಟಿಗೆ ಆಚರಣೆ ಮಾಡ್ತಾರೆ. ಅಯೋಧ್ಯೆಡ್ ಶ್ರೀರಾಮಲಲ್ಲಾನ ಪ್ರತಿಷ್ಠಾಪನೆದ ಅಂಗವಾದ ಸೋಮವಾರ 200 kg ತೂಕದ 4 ಸಾರ ಮೋದಿ ಕೇಶರ್ ಲಾಡ್ಲೆನು ಉಳ್ಳಾಲ ತಾಲೂಕುದ ಬೇತೆ ಬೇತೆ ಕಡೆಟ್ ಅಕ್ಷರ್ ಕನ್ಸ್ಟ್ರಕ್ಷನ್ ಸಂಸ್ಥೆದ ವತಿರ್ದು ವಿತರಣೆ ಮಾಡ್ತಾರೆ. ತೊಕ್ಕೋಟು ಒಲಂಪೇಟೆ ಉಳ್ಳಾಲ ಬೈಲ್ ಗ್ರಾಮ ಚಾವಡಿ ದಕ್ಷ ಯುವ ಬಳಗ ನಾಗಮೂಲೆ ಬಬ್ಬುಸ್ವಾಮಿ ದೈವಸ್ಥಾನ ನೇತ್ರಾವತಿ ಫ್ರೆಂಡ್ಸ್ ಕಡವಿನ ಬಳಿ ದೇಳಕಟ್ಟೆ ಅಯ್ಯಪ್ಪ ಭಜನಾ ಮಂದಿರ ಕೈತಡ್ಡು ಲಾಡ್ ಬೊಕ್ಕ ಪಾನಕನು ವಿತರಣೆ ಮಾಡ್ತಾರೆ. ತೊಕ್ಕೋಟು ಉಲಂಪೇಟೆ ಉಳ್ಳಾಲ ಬೈಲ್ದ ಸುತ್ತಮುತ್ತ ಬೆಂಗಳೂರದ ಅಕ್ಷರ ಕನ್ಸ್ಟ್ರಕ್ಷನ್ಸ್ ಬೊಕ್ಕ ತೊಕ್ಕೋಟು ಉಲಂಪೇಟದ ನಿವಾಸಿಲು ಸಾರ್ವಜನಿಕರಿಗೆ ಮೋತಿಕೇಶರ್ ಲಾಡು ಬೊಕ್ಕ ಪಾನಕನು ವಿತರಣೆ ಮಾಡ್ತಾರೆ. तुलसी फिर से महकाए, केसरिया अंबर में ऊंचा लहर लहर लहराए, राम लला के आंगन में तुलसी फिर. ಈ ಪೊರ್ತು ಪಾತೆರ್ನ ಉಳ್ಳಾಲ ನಗರಸಭೆ ಮಾಜಿ ಸದಸ್ಯರು ಭಗವಾನ್ ದಾಸ್ ತೊಕ್ಕೋಟು ಅಯೋಧ್ಯೆಡು ಶ್ರೀರಾಮಲಲ್ಲ ಪ್ರತಿಷ್ಠಾಪನೆಗೂ ಉಳ್ಳಾಲ ತೋಕೋಡು ಡೊರ್ಮೆ ಸಂಭ್ರಮ ತೋಜೊಂದಿತದು. ಮಾತಾ ಜಾತಿ ಮತ ಬಾಂಧವ್ಯನ ಸಹಕಾರದ್ದು ಇಂಚಿನ ವಾತಾವರಣ ನಿರ್ಮಾಣ ಆತನು. ದುಂಬುದ ತಿನ್ನೊಕ್ಲೆಡು ಮಾತೆಲ್ಲ ಸೌಹಾರ್ದಯುತವಾದ ಪ್ರೀತಿ ತಾಳ್ಮೆರ್ದು ಬದುಕೆರ ಉಲ್ಲೇರ್ಪಂಡ ತೆರಿಪಾಯಿರು. ಇಡೀ ದೇಶವೇ ಸಂಭ್ರಮ ತುಳುವಾಂಗ್ ಇಡೀ ದೇಶ ಸಂಭ್ರಮ ಪಡೆಪುನಂಚಿನ ಒಂಜಿ ಸಂದರ್ಭ ನಮಕ್ 500 ವರ್ಷದ ಬಕ್ಕ ಬತ್ತದ ಮುಟ್ಟದುಡು ಇಂದು ಒಂಜಿ ಭಾರಿ ಸಂತೋಷದ ವಿಷಯ. ಒವ್ವೇ ಒಂಜಿ ಜಾತಿ ಭೇದ ಮುಲ್ಪ ಇನಿ ಮರತದು ಎಂಕಲು ಮಾತ ತೊಕ್ಕೊಟ್ಟು ಉಳ್ಳಾಲೋಡು ಈ ಒಂಜಿ ಸ್ವೀಟ್ಸ್ ಬಕ್ಕ ಪಾಣಕ ಕೊರದು ಮಾತ ಭಕ್ತರಿಗೆ ಖುಷಿ ಕೊರ್ಪುನಂಚಿನ ಒಂಜಿ ಸಂದರ್ಭ ಎಂಕಲೆಗೆ ಬೈದಳು. ಈ ಒಂಜಿ ಸಂತೋಷನು ಹಂಚೆರೆ ಕಾರಣಕರ್ತೆರ ಐನಂಚಿನ ಅಕ್ಷರ್ ಕನ್ಸ್ಟ್ರಕ್ಷನ್ ನೆತ್ತ ಮಾಲೀಕರ ಐನಂಚಿನ ವೆಂಕಟೇಶ್ವರರು ಈ ಒಂಜಿ ವ್ಯವಸ್ಥೆಯನ್ನು ಪೂರ ತಿಕ್ಕಿಡ್ಲ ಪೂರ ಭಾಗೋಡ್ಲ ಮಲ್ದೇರು ದೇರ್ಲ ಕಟ್ಟೆರ್ದು ಪತ್ತಿನ ಉಳ್ಳಾಲ ಬೈಲಿರ್ದು ತೊಕ್ಕೊಟ್ಟುರ್ದು TC ರೋಡು ಅಂಚೆನೆ ಪಾವೂರು ಈ ಕೋಣಾಜೆ ಈತ ಬಾಗೋಡು ಎಂಕಲು ಈ ಒಂಜಿ ಅಕ್ಷರ್ ಕಂಪನಿದಕ್ಕಲು ಈ ವ್ಯವಸ್ಥೆಯನ್ನು ಮಲ್ದೇರು ಇಂದು ಎಂಕಲೆಗೆ ಓಡೆ ಮುಟ್ಟದ ಸಂತೋಷ ಪಂಡ 500 ವರ್ಷ ತಪಸ್ಸು ಮಲ್ತಿನಕ್ಕಲು ಒಂಜಿ ಕುಟುಂಬ ಉಳ್ಳೇರು ಮುರಡಿ ಎಂಕಲು ನಿಕಲ್ನ ಮಾಧ್ಯಮ ತೀಯ ಅಕಲೆ ಆ ರಾಮನ ಒಂಜಿ ದೇವಸ್ಥಾನ ಯಾಪ ಅವೇನು ಶಿಥಿಲ ವ್ಯವಸ್ಥೆಗೆ ಪೋಂಡ ಆ ನೀರ್ದು ಬಕ್ಕ ಇಲ್ಲದಕ್ಕಲೆ ಕಾರ್ಗೆ ಚಪ್ಪಲ್ ಪಾಡ್ನ
ತರೆಗೆ ಪಗಡಿ ಕಟ್ಟುಣ ಅವತ್ತಂದೆ ಮದಿಮೆ ವಾಲ್ಡ್ ಆಪುಣ ನೇನು ಪೂರ ಬಂದು ಮಲ್ತದು ಅಕ್ಕಲ್ ಒಂಜಿ ತ್ಯಾಗ ಅಕ್ಕಲ್ನ ಒಂಜಿ ನೇನು ಮಲ್ತೇರಿ ಅಕ್ಕಲ್ಲ ಇನಿರ್ದು ಬಕ್ಕ ಕಾರ್ಗೆ ಚಪ್ಪಲ್ ಪಾಡುನ ತರೆಗೆ ಟೊಪ್ಪಿ ದೀಪುಣ ತರೆಗೆ ಪಗಡಿ ಕಟ್ಟುಣ ಅವತ್ತಂದೆ ಅಕ್ಕಲು ಬೇತ ಪೂರ ಅಕ್ಕಲು ಇಂಜಿನ ನಿರ್ಬಂಧ ಇತ್ತಿನ ಐನು ಪೂರ ಇನಿಕ್ಕೆ ಅಕ್ಕಲು ಬುಡ್ದು ಇನಿ ಅಕ್ಕಲು ಅವಿನ ಚಾಲ್ತಿ ಮಲ್ತೇರಿ ದಾಯಪಂದಂಡ ರಾಮನ ಭಕ್ತಲಕ್ಕಲು 500 ವರ್ಷದಿಂಚಲ ಆ ಫ್ಯಾಮಿಲಿ ಇನಿ ಒಂಜಿ ಆ ವ್ಯವಸ್ಥೆಯನ್ನು ಮಲ್ತೊಂದು ಬತ್ತಂದಾಂಡ ಅಂಚೆನೆ ಏತೋ ಜನಕ್ಕಳು ಈ ಭಾಗೋಡ್ಲು ಉಪ್ಪೇರಿ ಇನ್ನು ಎಂಕಲು ಆ ಒಂಜಿ ಸಂತೋಷೋಡು ತೊಕ್ಕೊಟ್ಟು ಬಾಗೋಡು ಇಡೀ ಊರ್ದ ಭಕ್ತರು ಮಾತ ಸಂಘ ಸಂಸ್ಥೆದಕ್ಕಲು ಸೇರೊಂದು ಅಕ್ಷರ ಕನ್ಸ್ಟ್ರಕ್ಷನ್ ದಕ್ಕಲ ಒಂಜಿ ನೇತೃತ್ವಡು ಇನಿ ಎಂಕಲು ಈ ಸ್ವೀಟ್ಸ್ ಪಟ್ಟುನಂಚಿನ ಕಾರ್ಯಕ್ರಮಗೂ ಜೈದ ಒಂದು ಒವೇ ಒಂಜಿ ಜಾತಿ ಮತ ಭೇದ ಇಜ್ಜಂದ ಈ ಬೇಲೆಯನ್ನು ಮಲ್ತೊಂದುಲ್ಲ ಮಾತ ಬಾಂಧವ್ಯರ್ಲ ನೇನು ಸ್ವೀಕಾರ ಮಲ್ತೇರಿ ಅವು ಎಂಕ್ಲಿಗೆ ಸಂತೋಷ ಕೊರ್ಪುಂಡು ಧನ್ಯವಾದಗಳು. ಅಕ್ಷರ ಕನ್ಸ್ಟ್ರಕ್ಷನ್ಸ್ ಪ್ರಬಂಧಕಿರು ಪುಷ್ಪರಾಜ್ ಪಾವೂರು ಪಾತಿರೊಂದು ಉಳ್ಳಾಲ ತಾಲೂಕುಡೊರ್ಮೆ ಬೇತೆ ಬೇತೆ ಕಡೆಟ್ 4 ಸಾರ ಲಾಡ್ಲೆನು ವೆಂಕಟೇಶ್ವರನ ಮಾಲಕತ್ವದ ಅಕ್ಷರ ಕನ್ಸ್ಟ್ರಕ್ಷನ್ ಸಂಸ್ಥೆ ಪಟದಿತ್ತದು ಇಂದೊಂಜಿ ಅಭೂತಪೂರ್ವ ಕ್ಷಣ. ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನೆ 500 ವರ್ಷಲರ್ದಿಜ್ಜ ಹಿಂದುಲಿನ ತಪಸ್ಸಾದಿತದು ಮಂದಿರ ಸ್ಥಾಪನೆದ ಮೂಲಕ ದೇಶದುದ್ದಗ್ಲ ಜನಕ್ಲೆಗ್ ಸುಖ ಶಾಂತಿ ನೆಮ್ಮದಿ ತಿಕ್ಕಡ್ಪಣದ ಹಾರೈಸಿರು. ಅಯೋಧ್ಯೆಡು ರಾಮಲಲ್ಲನ ಇನಿ ಬಾಲಮೂರ್ತಿ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ನಡಪುಂಡು ಇನ್ನಿಡ್ದು ಬಕ್ಕ ಈ ದೇಶಡು ಸುಖ ಶಾಂತಿ ನೆಮ್ಮದಿ ತಿಕಡು ಪಂಡದ ಪರಮಾತ್ಮೆ ಶ್ರೀರಾಮಚಂದ್ರಡ ಎಂಕುಲು ನಟೊಂದುಲ್ಲ ಅಂಚೆನೆ ಎಂಕುಲೊಂಜಿ ಕಿರು ಕಾಣಿಕೆಯಿಂದ ಶ್ರೀರಾಮಚಂದ್ರನ 500 ವರ್ಷದ ಬಕ್ಕ ತಪಸ್ಸು ಮಂತದ್ದು ತ್ಯಾಗ ಬಲಿದಾನ ಮಂತದ್ದು ಇನ್ನಿನಂಕ ಇನ್ನೊಂಜಿ ಈ ಪುಣ್ಯ ಭರತ ಭೂಮಿಡು ರಾಮಚಂದ್ರನ ಅಯೋಧ್ಯ ಮಂದಿರ ನಿರ್ಮಾಣ ಆವೊಂದುಂಡು ಇನ್ನಿಡ್ದು ಬಕ್ಕ ಈ ದೇಶಡ್ ನಂಕ್ ಪೂರರ್ಗಳ ಸುಖ ಶಾಂತಿ ನೆಮ್ಮದಿ ಸಿಕ್ಕುನು ಒಂದು ಇನ್ನಿಡ್ದು ಬಕ್ಕ ಎನ್ನಿದ ಅಂಚನೆ ಎಂಕುಲ್ನ ಮಾಲೀಕರಾಯನ ಅಂಚನ ವೆಂಕಟೇಶ್ವರ ಈ ನೇತ ನಿಮಿತ್ತವಾದ ಪೂರರ್ಗಳ ಪಾನಕಲ ಸ್ವೀಟಲ ಒಂಜಿ ಹಂಚಿದ ನೇತ ಖುಷಿನ ಪೂರರ್ನೊಟ್ಟಿಗೆ ಶೇರ್ ಮನ್ಪುನಂಚನ ಒಂಜಿ ದೂದಿ ಒಂದೇರು ನೇತ ಪ್ರಕಾರ ನನಾನಲ ನಮಕ್ ಪೂರರ್ಗಳ ದೇವೇರ್ನ ಒಂಜಿ ಎಡ್ಡ ದಯ ಕರುಣೆ ತಿಕ್ಕಡು ಬಂದು ಕೇನೊಂದಿಲ್ಲ. ಬಿಜೆಪಿ ಕ್ಷೇತ್ರ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ ದೇರಳಕಟ್ಟೆ, ಅಯ್ಯಪ್ಪ ದೇವಸ್ಥಾನದ ಗುರುಸ್ವಾಮಿ ವಿಶ್ವನಾಥ್, ತೊಕ್ಕೋಡು ಉಲಂಪೇಟದ ಪ್ರಕಾಶ್ ಮಣಿ, ಸೀತಾರಾಮ್ ಪೂಜಾರಿ, ಅಜಿತ್ ಕುಮಾರ್ ತೊಕ್ಕೋಟು, ಲಕ್ಷ್ಮಣ್ ಕರ್ಕೇರ, ಕಮಲಾಕ್ಷ ತೊಕ್ಕೋಟು, ಮೋಹನ್ ದಾಸ್ ಕೃಷ್ಣನಗರ, ಸುಮಲಾ ತಾಪಿ, ದಕ್ಷರಾಜ್ ಹರೇಕಳ, ಪ್ರವೀಣ್, ನವೀನ್ ಭಂಡಾರಿ ಉಳ್ಳಾಲಬೈಲ್, ಕೌಶಿಕ್ ಉಳ್ಳಾಲ, ದಕ್ಷ ಯುವ ಬಳಗದ ಚಿಂತನ್, ವಿಶ್ವನಾಥ್ ಗ್ರಾಮ ಚಾವಡಿ, ಶಿವರಾಜ್, ಸುನಿಲ್, ದಿನೇಶ್, ನಿಖಿಲ್, ಪ್ರಶಾಂತ್, ಲಿಖಿತ್, ಸುಷ್ಮಾ, ಗುರುಸ್ವಾಮಿ ವಿಶ್ವನಾಥ್ ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆ ಇದ್ದಾರೆ. ಉಳ್ಳಾಲ ಬರಿಕೆ ಗುತ್ತು ಚಾವಡಿ, ಉಳ್ಳಾಲ ಬೈಲು ಉಳ್ಳಾಲ. ಶ್ರೀ ವೈದ್ಯನಾಥ ಚುಮಾದಿ ಬಂಟದೈವಗಳಿಗೆ ಧರ್ಮನೇಮ. ದಿನಾಂಕ 16/2/2024 ಶುಕ್ರವಾರದಿಂದ 18/2/24 ಆದಿತ್ಯವಾರದವರೆಗೆ. ದಿನಾಂಕ 15 ಗುರುವಾರ ಸಂಜೆ 6ರಿಂದ ವೈದಿಕ ವಿಧಿಗಳು. ದಿನಾಂಕ 16 ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ಗಣಪತಿ ಹೋಮ, ನಾಗದೇವರಿಗೆ ಕಲಶಾಭಿಷೇಕ, ನಾಗತಂಬಿಲ, ದೈವಗಳಿಗೆ ಪರ್ವ ಪ್ರಸಾದ ವಿತರಣೆ. 10 ಗಂಟೆಗೆ ಚಪ್ಪರ ಮುಹೂರ್ತ. ರಾತ್ರಿ 8 ಗಂಟೆಗೆ ಶ್ರೀ ವೈದ್ಯನಾಥ ಭಂಡಾರ ಮನೆಯಿಂದ ಭಂಡಾರ ಆಗಮನ. ದಿನಾಂಕ 17 ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಜುಮಾದಿ ಬಂಟದೈವದ ನೇಮ. 11:30ಕ್ಕೆ ಪೂರ್ಣಕುಂಭ ಸ್ವಾಗತದೊಂದಿಗೆ ತಂತ್ರಿಗಳ ಆಗಮನ. ಮಧ್ಯಾಹ್ನ 12 ಗಂಟೆಗೆ ಪಲ್ಲಪೂಜೆ, 1 ಗಂಟೆಗೆ ಮಹಾ ಅನ್ನ ಸಂತರ್ಪಣೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ 2:30ರಿಂದ ಸಂಜೆ 5:30ರವರೆಗೆ ಕುಣಿತ ಭಜನೆ ಹಾಗೂ ಭಕ್ತಿಗಾನ ನಾಟ್ಯ ವೈಭವ ತೋನ್ಸೆ ಪುಷ್ಕಳ್ ಕುಮಾರ್ ಸಾರಥ್ಯದಲ್ಲಿ. ಪ್ರಾಯೋಜಕರು ಉಳ್ಳಾಲ ಬರಿಕೆಗುತ್ತು ಯುವ ಸಂಗಮ ಉಳ್ಳಾಲಬೈಲ್. ರಾತ್ರಿ 8 ಗಂಟೆಗೆ ಶ್ರೀ ವೈದ್ಯನಾಥ ನೇಮ. 12 ಗಂಟೆಗೆ ಭಂಡಾರ ಹೊರಡುವುದು. ದಿನಾಂಕ 18 ಆದಿತ್ಯವಾರ ಸಂಜೆ 7 ಗಂಟೆಗೆ ಕುಟುಂಬದ ಕಲ್ಲುಟಿ ಪಂಚುರ್ಲಿ ಗುಳಿಗ ದೈವಕ್ಕೆ ಎಣ್ಣೆ ಬೂರ್ಯ. ರಾತ್ರಿ 8 ಗಂಟೆಗೆ ಅನ್ನ ಸಂತರ್ಪಣೆ. 9ರಿಂದ ಕಲ್ಲುಟಿ ಪಂಚುರ್ಲಿ ಗುಳಿಗ ದೈವಕ್ಕೆ ನರ್ತನ, ಕೋಲ ಸೇವೆ. ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು, ಟ್ರಸ್ಟಿಗಳು, ಉಳ್ಳಾಲ ಬರಿಕೆ ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ಡ್ ಉಳ್ಳಾಲಬೈಲು. ವಿಠಲ್ ಶೆಟ್ಟಿ, ಬೆಜ್ಜಾ ಮಾಗಂದಡಿ ಕುಟುಂಬದ ಹಿರಿಯಸ್ಥರು.
ಸುನಿಲ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು. ಸರ್ವ ಸದಸ್ಯರು ಉಳ್ಳಾಲ ಬರಕೆಗುತ್ತು ಧರ್ಮನೇಮ ಸಮಿತಿ ಉಳ್ಳಾಲಬೈಲು. ಕುಟುಂಬಸ್ಥರು, ಬಂಧುಗಳು ಹಾಗೂ 8 ಸ್ಥಳದವರು ಮತ್ತು ಗ್ರಾಮದ 10 ಸಮಸ್ತರು ಹಾಗೂ ಉಳ್ಳಾಲಬೈಲು ಶ್ರೀ ವೈದ್ಯನಾಥ ಸೇವಾ ಸಮಿತಿಯ ಸರ್ವ ಸದಸ್ಯರು. ಅಧ್ಯಕ್ಷರು ಮುಂಡಯಾನೆ ಶ್ರೀ ದಾಮೋದರ್ ಪೂಜಾರಿ. ಅರ್ಚಕರು ಉಳ್ಳಾಲಬೈಲು ಶ್ರೀ ವೈದ್ಯನಾಥ ಸೇವಾ ಸಮಿತಿ. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಪುರಸಭೆ ವ್ಯಾಪ್ತಿದ ಕುಂಪಲ ಆಶಯ ಕಾಲೋನಿ ನವೋದಯ ಗ್ರೌಂಡ್ ಹಿಡಿದು ವಿದ್ಯಾನಗರ ಅಡ್ಡತಾದಿದ ಕಾಂಕ್ರೀಟೀಕರಣ ಕಾಮಗಾರಿನ ಶಾಸಕರು ವಿಧಾನಸಭಾಧ್ಯಕ್ಷರು UT ಖಾದರ್ ಐತಾರ ಉದ್ದೀಪನ ಮಲ್ತೇರು. ಸೋಮೇಶ್ವರ ಪುರಸಭೆ ವ್ಯಾಪ್ತಿದ ನವೋದಯ ಗ್ರೌಂಡ್ ಹೊಡೆದು ವಿದ್ಯಾನಗರ ಅಡ್ಡತಾದಿದ ಕಾಂಕ್ರೀಟೀಕರಣ ಕಾಮಗಾರಿ ಶಾಸಕರು ವಿಧಾನಸಭೆದ ಸಭಾಧ್ಯಕ್ಷರು UT ಖಾದರೇನ ಅನುದಾನಡು ಆದಿತ್ತದು ಐತಾರ ಕಾಂಡೆ ಉದಿಪನಾಂಡು. ರಿಬ್ಬನ್ ಕತ್ತೆರ್ನ ಮೂಲಕ UT ಖಾದರ್ ತಾದಿನ ಉದಿಪನ ಮಲ್ತದು. ಈ ತಾದಿ ದೇರ್ಲೆ ಕಟ್ಟೆದ ಮುಖ್ಯ ತಾದಿದ ಪತ್ತದು ನ್ಯಾಷನಲ್ ಹೈವೇಗೆ ಸಂಪರ್ಕ ಮಲ್ಪು ನಂಚಿನ ತಾದಿ. ಈ ತಾದಿ ಆವುಡು ಪಂಪಿನ ಬೇಡಿಕೆ ಮಸ್ತ್ ದಿನದಿಂಚ ಇತ್ತಂಡು ಅಂಚಾದು ಮಾತೇರ್ನಲ ಕೋರಿಕೆ ಮೇರೆಗೆ ಇನ್ನಿ ಈ ತಾದಿದ ಉದಿಪನ ಮಲ್ತೊಂದುಲ್ಲ. ಒಂದು ಎಂಕ್ಲ ತಾದಿ ಅತ್ತು ಊರು ದಕ್ಲೇನ ತಾದಿ ಅಂಚಾದಿ ಇಂದೇನು ದುಂಬರಿಸ ಒಂದು ಪೋಪುನ ಜವಾಬ್ದಾರಿ ಮಾತಕ್ಲೆಗ್ಲ ಉಂಡು ಪಂಡದು ತೆರಿಪಾಯರು. ಪುರಸಭೆ ವ್ಯಾಪ್ತಿಯ ಪ್ರಮುಖವಾದ ಒಂದು ಲಿಂಕ್ ರಸ್ತೆ. ಬಹುಶಃ ಇವತ್ತು ಇದು ನಮ್ಮ ದೇಲಕಟ್ಟೆ ಮುಖ್ಯ ರಸ್ತೆಯಿಂದ ಹಿಡಿದು ನ್ಯಾಷನಲ್ ಹೈವೇಗೆ ಸಂಪರ್ಕಿಸುವಂಥ ಒಂದು ಲಿಂಕ್ ರಸ್ತೆ ಆಗಿದ್ದುಕೊಂಡು ಇದೀಗ ಇದು ಬಹಳಷ್ಟು ಜನಪ್ರತಿನಿಧಿವಾದಂಥ ಕುಂಪಲಗೆ ಮತ್ತು ಮೂರ್ಕಟ್ಟೆಗೆ ವಾರ್ಷಿಕ ಸಂಪರ್ಕಿಸುವ ರಸ್ತೆ ಕೂಡ ಅದಾಗಿದೆ. ಈ ರಸ್ತೆ ಆಗಬೇಕಂತೇಳಿ ಭಾಳ ವರ್ಷ ಜನಸಾಮಾನ್ಯ ಬೇಡಿಕೆ ಕೂಡ ಇವತ್ತು ಇತ್ತು. ಆದ ಕಾರಣ ಇದಕ್ಕೆ ಅನುದಾನಕ್ಕೆ ಅನುಗುಣವಾಗಿ ಕಳೆದ ಒಂದು ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದಾಗ ಇದಕ್ಕೆ ಬಹುಶಃ ದಿನೇಶ್ ಕುಂಪಲ್ರವರು, ರಾಜೇಶ್ ಉಲ್ಲಾಲ್ ಅವರು, ನಮ್ಮ ಶ್ರೀಧರ್ ಪಿಲಾರ್ ಅವರು, ಪ್ರಕಾಶ್ ಅವರು ಇದೆಲ್ಲವೂ ಕೂಡ ಅವರ ಬೇಡಿಕೆ ಈ ಒಂದು ರಸ್ತೆ ಲಿಂಕ್ ರಸ್ತೆಗೆ ಇವತ್ತು ಇತ್ತು. ಆದ ಕಾರಣ ಈ ಪ್ರದೇಶದ ಎಲ್ಲ ಹಿರಿಯರ ಮತ್ತು ಕಿರಿಯರ ಕೋರಿಕೆ ಮೇಲೆಗೆ ನಮ್ಮೆಲ್ಲ ಪ್ರತಿನಿಧಿ ಮೇರೆಗೆ ಇದನ್ನು ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ನಮ್ಮ ರಸ್ತೆ ಅಲ್ಲ, ಇದು ಊರವರ ರಸ್ತೆ. ಅದಕ್ಕೆ ಇದನ್ನು ಮುಂದುವರಿಸಿಕೊಂಡು ಇದನ್ನು ಅತ್ಯುತ್ತಮವಾಗಿ ನಿಭಾಯಿಸಿಕೊಂಡು ಹೋಗುವ ಜವಾಬ್ದಾರಿ ಅದು ಈ ಊರವರಿಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನನ್ನ ಶುಭಾಶಯ ಸಲ್ಲಿಸಿ ಇನ್ನಿತ ಹಲವಾರು ಕೆಲವೊಂದು ವಿಚಾರಗಳು ನಮ್ಮ ಗಮನಕ್ಕೆ ತಂದಿದೆ. ನಾನು ಕೂಡ ನಗರಸಭೆ ಅಧಿಕಾರಿ ತಿಳಿಸಿಕೊಂಡು ಏನದಕ್ಕೆ ಕ್ರಮ ತಗೊಳ್ಬೇಕು ಸೂಚಿಸಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಲ್ಲಾಲ್ ಗ್ರಾಮದ ಜನತೆ ಬೊಕ್ಕ ಮಾತಕ್ಲ ಪರವಾದ ಶಾಸಕರಿಗೆ ಅಭಿನಂದನೆ ಸಂದಾದು ಈ ಪರಿಸರ ನನಲಾತು ಎಡ್ಡೆ ರೀತಿಯ ಕಾರ್ಯ ಮಲ್ಪಡು ಪಂಡದು ಶುಭ ಹಾರೈಸಿರು. ಇವತ್ತು ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಈ ಕುಂಪಲ ಪರಿಸರದಲ್ಲಿ ಹಲವು ರಸ್ತೆಗಳನ್ನು ಸನ್ಮಾನ್ಯ ಶಾಸಕರಾದಂಥ UT ಖಾದರ್ ಅವರು ಅವರ ಸ್ಪೀಕರ್ ಆದರೂ ಕೂಡ ತಮಗೆ ಸಮಯದ ಅವಕಾಶ ಕಡಿಮೆ ಇದ್ದರೂ ಕೂಡ ಇಲ್ಲಿ ಬಂದುಕೊಂಡು ನಮ್ಮೊಟ್ಟಿಗೆ ಉದ್ಘಾಟನೆ ಮಟ್ಟಿಗೆ ಬಂದಿದ್ದಾರೆ. ಉತ್ತಮವಾದಂಥ ಈ ಒಂದು ರೋಡ್ ಆಗಬೇಕಾದ್ರೆ ಇಲ್ಲಿ ಪರಿಸರದಲ್ಲಿ ಮುಂದೆ ಇರತಕ್ಕಂಥ ಒಂದು ಅಂಗವಿಕಲ ಮಗುವನ್ನು ಯೌವನಸ್ಥರನ್ನು ಹೊತ್ತುಕೊಂಡು ಹೋಗುವಾಗ ಭಾಳ ನೋಡಿದಂಥ ಪರಿಸ್ಥಿತಿಯನ್ನು ಮನಗಂಡು ನಾವು ಶಾಸಕರಿಗೆ ಮನವಿ ಮಾಡಿದಾಗ ಈ ಕೆಲಸವನ್ನು ಇಮಿಡಿಯೇಟಾಗಿ ಮಾಡಿದ್ದಾರೆ. ಅದಕ್ಕೆ ಈ ಪರಿಸರದ ಎಲ್ಲ ಇವರು ಮಹಿಳೆಯರು ಸೇರಿಕೊಂಡು ದಿನೇಶ್ ಕುಂಪಲ್ರ ಮೇಲೆ ಒತ್ತಡ ಹಾಕಿಕೊಂಡು ಎಲ್ಲರನ್ನೂ ಸಂಪರ್ಕ ಮಾಡಿಕೊಂಡು ಈ ರಸ್ತೆ ಆಗಲಿಕ್ಕೆ ಬೇಕಾದಂಥ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಗ್ರಾಮದ ಜನತೆ ಪರವಾಗಿ ಅವರಿಗೂ ಅದೇ ರೀತಿ ಪರಿಸರದ ಹಿರಿಯರಾದಂಥ ನಮ್ಮ ಪ್ರಕಾಶ್ ಕುಂಪಲ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಅವರಿಗೂ ಕೂಡ ಅವರೆಲ್ಲ ಸೇರಿಕೊಂಡು ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ ಅವರಿಗೆ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಗಳು ಈ ಪರಿಸರದಲ್ಲಿ ಆಗಲಿ ಅಂತ ಅವರನ್ನು ಬೇಡಿಕೊಂಡು ತಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗದ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಂಪಲ ಪ್ರಾಸ್ತಾವಿಕವಾದ ಪಾತೇರಿಯರು. ಬಹಳ ವರ್ಷದಿಂದ ನೆನೆಗುದಿಗೆ ಬಿದ್ದ ಒಂದು ವೇಳೆಯಲ್ಲಿ ನಾವು ಈ ಊರಿನ ಎಲ್ಲ ಅಕ್ಕ ತಂಗಿಯಂದಿರ ಮತ್ತು ಸಹೋದರರ ಮನವಿಯನ್ನು ಪುರಸ್ಕರಿಸಿ ಶ್ರೀಯುತ UT ಖಾದರ್ ಅವರು ಬಹಳ ಒಂದು ಮುತುವರ್ಜಿ ವಹಿಸಿ ಬಹಳ ಒಂದು ಉದ್ದದ
ಒಂದು 200 ಮೀಟರ್ ಉದ್ದದ ರಸ್ತೆ, ಮತ್ತೊಂದು ಅಡ್ಡ ರಸ್ತೆ ಒಂದು 100 ಮೀಟರ್ ರಸ್ತೆಯ ಟೋಟಲ್ ಆಗಿ ಒಂದು 300-350 ಮೀಟರ್ ರಸ್ತೆಯನ್ನು ಈ ಒಂದು ನಮ್ಮ ಕುಂಪಳ ಪ್ರದೇಶಕ್ಕೆ ಒದಗಿಸಿದ್ದಾರೆ. ಈ ಒದಗಿಸಿ ಇವತ್ತು ಕಾಂಕ್ರೀಟ್ ರಸ್ತೆ ರೆಡಿಯಾಗಿದೆ. ಅದನ್ನು ಅವರು ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆಗೆ ನಾವು ಅವರನ್ನು ಕರೆದಿದ್ದೇವೆ. ದಯಮಾಡಿ ನೀವೇ ನಿಮ್ಮ ಅಮೃತ ಹಸ್ತದಿಂದ ಈ ರಸ್ತೆಯನ್ನು ಉದ್ಘಾಟನೆ ಮಾಡಿಕೊಡಬೇಕೆಂಬ ಒಂದು ನಮ್ಮ ಕೋರಿಕೆ ಮೇರೆಗೆ ಇವತ್ತು ಬಂದಿದ್ದಾರೆ. ಅವರಿಗೆ ನಾನು ಕುಂಪಲ ಎಲ್ಲ ಸಮಸ್ತ ನಾಗರಿಕ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಸೋಮೇಶ್ವರ ವಲಯದ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಧರ್ ಆಲ್ವಾ, ಕಮಲಾಕ್ಷ, ಚಿತ್ರಾಂಜಲಿ ನಗರ, ವಾಸುದೇವ, ಲೀಲಾ, ರೇವತಿ, ಜಯಶ್ರೀ, ಸುರೇಶ್ ವಿದ್ಯಾನಗರ, ಕೃಷ್ಣ ಆಶ್ರಯ ಕಾಲನಿ, ಕಾರ್ತಿಕ್ ಆಶ್ರಯ ಕಾಲನಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಅನುಮೊಬೈಲ್ ನಿಮಗಾಗಿ ನೀಡುತ್ತಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ದೀಪಾವಳಿ ಸೇಲ್. ಸ್ಮಾರ್ಟ್ಫೋನ್ ಖರೀದಿದಾರರಿಗೆ ಸಂತಸದ ಸುದ್ದಿ. ಅತ್ಯಾಕರ್ಷಕ ಕೊಡುಗೆಗಳು, ಸರಿಸಾಟಿ ಇಲ್ಲದ ಬೆಲೆಗಳಲ್ಲಿ ಹಲವು ಹಣಕಾಸು ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಬಿಗ್ ಫೆಸ್ಟಿವಲ್ ಸೇಲ್, ಮೆಗಾ ಎಕ್ಸ್ಚೇಂಜ್ ಆಫರ್, ಬೈ ಒನ್ ಗೆಟ್ ಒನ್ ಫ್ರೀ ವಿತ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ, ಗೆಟ್ ಸ್ಮಾರ್ಟ್ ವಾಚ್ ಫ್ರೀ ವಿತ್ ಸ್ಮಾರ್ಟ್ ಫೋನ್ಸ್. ಸ್ಮಾರ್ಟ್ಫೋನ್ ಪಡೆಯಿರಿ, ಲಕ್ಕಿ ಕೂಪನ್ ಪಡೆಯಿರಿ ಹಾಗೂ ಗೆಲ್ಲಿರಿ. 0% ಡೌನ್ ಪೇಮೆಂಟ್ ನೊಂದಿಗೆ ಐಫೋನ್ ಪಡೆಯಿರಿ. 24 ತಿಂಗಳವರೆಗೆ EMI ಲಭ್ಯ. ನಿಮ್ಮ ಬಜೆಟ್ಗೆ ತಕ್ಕಂತೆ ಸುಲಭ ಕಂತುಗಳಲ್ಲಿ ನಿಮ್ಮಿಚ್ಛೆಯ ಸ್ಮಾರ್ಟ್ಫೋನ್ ಅಪ್ಗ್ರೇಡ್ ಆಗಿರಿ. ಹೊಸ 5Gಗೆ ಆಫರ್ ಮೇಲೆ ಆಫರ್ಗಳು ನಿಮ್ಮ ಅನು ಮೊಬೈಲ್ನಲ್ಲಿ ಮಾತ್ರ. ಹಿಂದೆ ಭೇಟಿ ಕೊಡಿ ಅನು ಮೊಬೈಲ್, ಮಹೇಶ್ ಕಾಂಪ್ಲೆಕ್ಸ್, ನಿಯರ್ ಫ್ಲೈಓವರ್, ತೊಕ್ಕೊಟ್ಟು, ಮಂಗಳೂರು. ಕಾಂಟ್ಯಾಕ್ಟ್ 9148817291. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರಡೆ 78ನೇ ದಿನ ಐತಾರ ಬಯ್ಯಗೆ ಬೆಂಜನಪದವು ಶ್ರೀ ಭದ್ರಕಾಳಿ ಭಜನಾ ಮಂಡಳಿದ ಭಕ್ತವೃಂದಗಳು 78ನೇ ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡಪಾದು ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡಿ 78ನೇ ದಿನದ ಸಂಧ್ಯಾ ಭಜನೋತ್ಸವ ಐತಾರ ನಡೆತಂಡು. ಎಆರ್ಡಿ ಬ್ಯಾಂಕ್ ಆಫ್ ಬರೋಡಾದ ಶ್ರೀಮತಿ ವಿಜಿತಾ ಬೊಕ್ಕ ಸಂದೇಶ್ ಸುವರ್ಣ, ಶ್ರೀಮತಿ ವೀಣಾ ಬೊಕ್ಕ ತಿಮ್ಮಯ್ಯ ಆಶ್ರಯ ಕಾಲೋನಿ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಪ್ರವೀಣ್ ಬಗಂಬಿಲ ಬೊಕ್ಕ ಶ್ರೀಮತಿ ಸ್ಮಿತಾ, ಶ್ರೀಮತಿ ಶ್ವೇತಾ ಬೊಕ್ಕ ಚರಣ್ ಕೃಷ್ಣನಗರ ಕುಂಪಲ, ಕುಂಪಲ ಬಾರ್ದಿದ ಶ್ರೀಮತಿ ರಾಜೀವಿ ಬೊಕ್ಕ ನಾರಾಯಣ, ಶ್ರೀಮತಿ ಚಿತ್ರಕಲಾ ಬೊಕ್ಕ ಶೇಖರ್ ಕೊಲ್ಯ, ಶ್ರೀಮತಿ ಚಂದ್ರಕಲಾ ಬೊಕ್ಕ ವಿಜಯ್ ಮುಳಿಹಿತ್ಲು, ಶ್ರೀಮತಿ ಲೋಲಾಕ್ಷಿ ಕಾಪಿಕಾಟ್, ಶ್ರೀಮತಿ ರೇಖಾ ಬೊಕ್ಕ ಗಣೇಶ್ ಬಾರ್ದೆ ತುಡರ್ ಬೆಳಗಾದು 78ನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. ಇವರಿಗೆ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡುತ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಶ್ವೇತಾ ಹಾಗೂ ಶ್ರೀ ಚರಣ್ ಕೃಷ್ಣನಗರ ಕುಂಪಲ, ಶ್ರೀಮತಿ ಶ್ವೇತಾ ಇವರು TVS ಕ್ರೆಡಿಟ್ ಸರ್ವಿಸ್ ಲಿಮಿಟೆಡ್, ಮಿಲಾಗ್ರಿಸ್ ಮ್ಯಾಂಗ್ಳೂರ್ ಇಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಿಗೂ ಕೂಡ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡುತ್ತಾ ಇದ್ದೇವೆ. ಕುಂಪಲ ಅದೇ ರೀತಿ ಶ್ರೀಮತಿ ಚಿತ್ರಕಲಾ ಹಾಗೂ ಶ್ರೀ ಶೇಖರ್ ಕೊಲ್ಯ ಇವರಿಗೂ ಕೂಡ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಶ್ರೀಮತಿ ಚಿತ್ರಕಲಾ ಹಾಗೂ ಶ್ರೀ ಶೇಖರ್. ಅದೇ ರೀತಿ ಶ್ರೀಮತಿ ಲೋಲಾಕ್ಷಿ ಕಾಪಿಕಾಡ್ ಇವರಿಗೂ ಕೂಡ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ರೇಖಾ ಶ್ರೀ ಗಣೇಶ್ ಬಾರ್ದೆ ಇವರಿಗೂ ಕೂಡ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ.
ಬಂದಿರುವಂತ ಎಲ್ಲ ಅತಿಥಿ ಗಣ್ಯರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.
ಬೆಂಜನ ಪದವು ಶ್ರೀ ಭದ್ರಕಾಳಿ ಭಜನ ಮಂಡಲದ ಭಕ್ತ ವೃಂದದಗಳು ಎಲ್ಪತ್ತಾಚನೇ ದಿನದ ಸಂಧ್ಯಾ ಭಜನ ಸೇವೆನೆ ನಡಪಾದ ಕುರಿಯರು. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಪ್ರಧಾನ ಕಚೇರಿ ಕೋಟೆಕಾರು ರೈತ ಸದನ ಸಹಿತ 7 ಶಾಖೆಗಳನ್ನು ಹೊಂದಿರುವ ಸಹಕಾರ ಸಂಘ. ಗ್ರಾಹಕ ಬಂಧುಗಳ ಅನುಕೂಲಕ್ಕಾಗಿ ದಿನಾಂಕ 15/8/2023 ಜಾರಿಗೆ ಬರುವಂತೆ ನಿರಕು ಠೇವಣಿಯ ಬಡ್ಡಿ ದರಗಳನ್ನು ಈ ಕೆಳಗಿನಂತೆ ಪರಿಷ್ಕರಿಸಲಾಗಿದೆ. ಕ್ರಮ ಸಂಖ್ಯೆ 1, 46 ದಿನಗಳಿಂದ 180 ದಿನಗಳವರೆಗೆ ಸಾಮಾನ್ಯ ಬಡ್ಡಿದರ 5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 5%. ಕ್ರಮ ಸಂಖ್ಯೆ 2, 181 ದಿನಗಳಿಂದ 365 ದಿನಗಳವರೆಗೆ ಸಾಮಾನ್ಯ ಬಡ್ಡಿದರ 5.5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 5.5%. ಕ್ರಮ ಸಂಖ್ಯೆ 3, 13 ತಿಂಗಳಿಂದ 24 ತಿಂಗಳವರೆಗೆ ಸಾಮಾನ್ಯ ಬಡ್ಡಿದರ 8.0%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 8.5%. ಕ್ರಮ ಸಂಖ್ಯೆ 4, 25 ತಿಂಗಳಿಂದ 60 ತಿಂಗಳವರೆಗೆ ಸಾಮಾನ್ಯ ಬಡ್ಡಿದರ 8.5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 9.0%. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಆಟೋಗ್ಲಾಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಸುದ್ದಿಗೊಂಚಲಿಗೆ ಸ್ವಾಗತ. ಕಿನ್ಯ ಕೇಶವ ಶಿಶು ಮಂದಿರಗ ವಾರ್ಷಿಕೋತ್ಸವದ ಸಂಭ್ರಮ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಅರ್ಚಕರು ವೇದಮೂರ್ತಿ ಶ್ರೀ ಹರಿನಾರಾಯಣದಾಸ ಸರಣ್ಯರು ಶುಭಾಂಶಣದ ಪಾತ್ರ ಪಂಡದ ಸಭೆಲೆಸಿಗೆ ಚಾಲನೆ ಕೊರಿಯರು. ಕಿನ್ಯ ಕೇಶವ ಶಿಶು ಮಂದಿರದ ವಾರ್ಷಿಕೋತ್ಸವ ಲೇಸನು ಶನಿವಾರ ಬಯ್ಯಡು ಶಿಶು ಮಂದಿರದ ವಟಾರಡು ಆಟಣೆ ಮಲ್ದಿದ್ದೇರು.
ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಅರ್ಚಕರು ವೇದಮೂರ್ತಿ ಶ್ರೀ ಹರಿನಾರಾಯಣದಾಸ ಅಸ್ರಣ್ಯರು ಸಬೆಲೇಸಿನ ಉದಿಪನ ಮಲ್ತದ ಪ್ರತಿಯೊಂದು ಊರುಡ್ಲ ಕೇಶವ ಶಿಶು ಮಂದಿರ ಆಪಲಕ ಆವಡು. ನಮ್ಮ ದೇಶ ಶ್ರೀಮಂತವಾದ ಉಂಡು, ಶ್ರೀಮಂತವಾದ ಉಪ್ಪೊಡು, ಶ್ರೀಮಂತವಾದ ಉಂಡು ಪಂಡದು ಮಾತಾ ಪನ್ಪುಲಕ ಆವಡು ಪಂಡದು ಆಶೀರ್ವಚನದ ಪಾತೆರ ಪಂಡೇರು. ದಾರಿಯುದ್ದಕ್ಕೂ ನಾಯಿಗಳಿವೆ. ಅಲ್ಲಿ ಎಳೆದು ಹಾಕಿತು, ಇಲ್ಲಿ ಉಪದ್ರ ಕೊಟ್ಟಿತ್ತು, ಅವರನ್ನು ಅಟ್ಯಾಕ್ ಮಾಡಿತು, ಅದರಿಂದ ತೊಂದರೆ ಆಯಿತು, ಪೇಪರಲ್ಲಿ ಬರ್ತಾ ಉಂಟು. ಹಾಗೆಂದು ಇಲ್ಲಿ ಮನೆಯ ನಾಯಿಗಳುಂಟು. ಮನೆಯ ನಾಯಿಗಳು ಅಂತ ಹಾಗೆ ಮಾಡಿದಂತಹ ಉದಾಹರಣೆಯೇ ನಮಗಿಲ್ಲ. ಮನುಷ್ಯ ಎಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ ಹೇಳಿದರೆ, ನಾಯಿ ಅಂತಲ್ಲ, ಬೆಕ್ಕು ಅಂತಲ್ಲ, ಆನೆ, ಸಿಂಹ, ಹುಲಿ ಎಲ್ಲವನ್ನು ಪಳಗಿಸ್ತಾರೆ. ಈಗ ನಮಗೆ ಸರ್ಕಸ್ನಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ. ಸರ್ಕಸ್ನಲ್ಲಿ ಈಗ ಪ್ರಾಣಿಗಳನ್ನು ಉಪಯೋಗಿಸಬಾರ್ದು, ಕಾಡು ಪ್ರಾಣಿಗಳದ್ದು ಒಂದು ನಿರ್ಣಯ ಆಗಿದೆ. ಸರ್ಕಾರದ ಆದೇಶ, ಕೋರ್ಟ್ನ ಆದೇಶ ಎಲ್ಲ ಬಂದಿದೆ. ಇಲ್ಲದಿದ್ದರೆ ಮೊದಲು ನಮ್ಮಂತಹ ವಯಸ್ಸಿನವರಿಗೆ ಅದು ಕಾಣಲಿಕ್ಕೆ ಸಿಗ್ತಿತ್ತು. ಸರ್ಕಸ್ಗೆ ಹೋದರೆ ಸಿಂಹವನ್ನು ಪಳಗಿಸಿ ಬೇಕಾದ ಹಾಗೆ ಮಾಡಿಸ್ತಾರೆ. ಅದೇ ರೀತಿಯಾಗಿ ಆನೆಯನ್ನು ಪಳಗಿಸಿದ್ದು ನಮಗೆ ಈಗಲೂ ನೋಡಲಿಕ್ಕೆ ಕಾಣಲಿಕ್ಕೆ ಸಿಗ್ತದೆ. ಹುಲಿಯನ್ನು ಪಳಗಿಸಿ ಬೇಕಾದಂತಹ ಕೆಲಸವನ್ನು ಮಾಡ್ತಾರೆ. ಅಂತಹ ಕ್ರೂರವಾಗಿ ಅದರ ಸ್ವಭಾವವೇ ವಿಚಿತ್ರ. ಆ ಸ್ವಭಾವವನ್ನು ಪಳಗಿಸ್ಲಿಕ್ಕಾಗ್ತದೆ ಅಂತಾದರೆ ಮನುಷ್ಯನನ್ನು ಪಳಗಿಸದೇ ಇರಲಿಕ್ಕಾಗ್ತದ? ಪಳಗಿಸ್ಲಿಕ್ಕೆ ಆಗೇ ಆಗ್ತದೆ. ಆದರೆ ಪಳಗಿಸದೇ ಇರೋದಕ್ಕಂತಹ ಒಂದು ವಾತಾವರಣ ನಮ್ಮಲ್ಲಿ ಉಂಟು. ನಮ್ಮಲ್ಲಿ ಮೊದಲು ಅಜ್ಜ ಇದ್ದರು. ಅಜ್ಜನಿಗೊಂದು 5-6 ಮಕ್ಕಳು. ಆ ಮಕ್ಕಳಲ್ಲಿ ಒಬ್ಬ ಇವರಪ್ಪ, ಅದಕ್ಕೂ ಅವ್ರಿಗೊಂದು ಅಮ್ಮ ಅಂತ ಇರ್ತದೆ. ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲ ಇರ್ತಾರೆ ಒಂದಷ್ಟು ಜನ. ಆವಾಗ ಅಜ್ಜ ಹೇಳಲಿಕ್ಕುಂಟು, ಈಗ ಅಮ್ಮ ಹೇಳಿದರೆ ದೇವರು ಮೊದಲು ಅಮ್ಮನಿಗೆ ನಮಸ್ಕಾರ ಮಾಡಬೇಕು, ಅಲ್ಲಿಂದ ಆರಂಭ ಆಗ್ತದೆ. ಆಮೇಲೆ ಅಪ್ಪನಿಗೆ ಮಾಡು, ಆಮೇಲೆ ಉಳಿದವರಿಗೆ ಮಾಡು, ಗುರುಗಳಿಗೆ ಮಾಡು. ಈಗ ಹೇಳಲಿಕ್ಕೆ ಯಾರಿದ್ದಾರೆ? ಅಪ್ಪ, ಅಮ್ಮ, ಮಗ. ಅಮ್ಮ ನನಗೆ ನಮಸ್ಕಾರ ಮಾಡುವಂಥ ಅಮ್ಮನಿಗೆ ಹೇಳಲಿಕ್ಕೆ ಆಗ್ತದಾ? ಹೇಳಲಿಕ್ಕಾಗೋದಿಲ್ಲ. ನನಗೆ ನಮಸ್ಕಾರ ಮಾಡುವಂಥ ಅಮ್ಮ ನಾನು ದೇವರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಮ್ಮ ನಮಸ್ಕಾರ ಅಂತ ಹೇಳಿಕೊಡೋದಿಲ್ಲ. ಅಮ್ಮನಿಗೆ ನಮಸ್ಕಾರ, ಅಪ್ಪನಿಗೆ ನಮಸ್ಕಾರ ಮಾಡದ ಮಕ್ಕಳು ಉಳಿದವರಿಗೆ ಮಾಡ್ತಾರಾ? ಅಂತಹ ಒಂದು ಸಮಸ್ಯೆ ವಾತಾವರಣ ಇದು ಅನಿವಾರ್ಯ ಇದ್ದಿರ್ಬೋದು, ಹೌದಲ್ಲೋ ಗೊತ್ತಿಲ್ಲ, ಕೆಲವರು ಹೇಳುವ ಹಾಗೆ. ಆದರೆ ಇದರಿಂದಾಗಿ ಮಕ್ಕಳ ಸಂಸ್ಕಾರಕ್ಕೆ ಪೆಟ್ಟು ಬೀಳ್ತಾ ಉಂಟು. ಕರ್ನಾಟಕ ದಕ್ಷಿಣ ಪ್ರಾಂತ ಸೇವಾ ಭಾರತದ ಕಾರ್ಯದರ್ಶಿ ಚೆನ್ನಯ್ಯ ಸ್ವಾಮಿ ಮುಖ್ಯ ಬೌದ್ಧಿಕ್ ಪಂಡೇರು. ಅಂದರೆ ಯಾವ ವ್ಯಕ್ತಿಯನ್ನು ಶಾಲೆಯಲ್ಲಿ ಸಾಕಾಗಿದೆ ಮಾರ ಇವನನ್ನು ಕೊಂಡೋಗಿ ಅಂತ ಹೇಳಿದಂಥ ವ್ಯಕ್ತಿಯನ್ನು ಒಬ್ಬ ಥಾಮಸ್ ಆಲ್ವಾ ಎಡಿಸನ್ ಮಾಡಬೇಕಾದ್ರೆ ಇವತ್ತು ಶೋಭಕ್ಕನಂತವರು ಸಾವಿರಾರು ಮಕ್ಕಳಿಗೆ ಇವತ್ತು ಇಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅವ್ರ ಹೆಸರು ಯಾಕಂದರೆ ಅವ್ರೀಗ ಮಾತಾಜಿದ್ದಾರೆ, ಇಂಥ 100 ಜನ ತಾಯಂದಿರು ಇರ್ಬೋದು. ಹಾಗೆ ಇವತ್ತು ಕೇಶವ ಶಿಶು ಮಂದಿರ ಸಂಸ್ಕಾರ ಕೊಡುವ ಅಗ್ರಸ್ಥಾನದಲ್ಲಿದೆ. ಅದಕ್ಕೆ ಇತ್ತೀಚೆಗೆ ನಮಗೆ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳು ಕರೆದಿದ್ರು, ಇನ್ಫೋಸಿಸ್, ಬಯೋಕಾನ್. ಅವ್ರು ಏನು ಹೇಳಿದ್ದಾರೆ ಅಂದರೆ ವಿಶಾಲ ಕುಟುಂಬ ಅಂತ ಒಂದು ಕಲ್ಪನೆ ಕೊಟ್ಟಿದ್ದಾರೆ. ಅವ್ರಿಗೆ ಈಗ ಎಚ್ಚರ ಆಗಿದೆ, ಹಿಂದೂ ಉಳಿದಿಲ್ಲ, ಇನ್ನು ಈ ಥರ ಮುಂದುವರೆದ್ರೆ ಉಳಿದಿಲ್ಲ. ಯಾಕೆ ಉಳಿದಿಲ್ಲ? ಇವತ್ತು ಲವ್ ಜಿಹಾದ್ ಇದೆ, ಸುಪೋಷಿತ್ ಭಾರತ ಇದೆ. ಈಗ ಪೂಜ್ಯರು ಹೇಳಿದರು, ಮೊದಲು ನಾವೆಲ್ಲ ಏನು ತಿಂತಿದ್ವಿ? ನಾಸಾದಲ್ಲಿ ಒಂದು ರಿಸರ್ಚ್ ಮಾಡಿದರು. ಏನು ರಿಸರ್ಚ್ ಮಾಡಿದ್ರು ಅಂದರೆ ಈ ಗಂಜಿ ಉಪ್ಪಿನಕಾಯಿ ತಿಂದವರು ಎಷ್ಟು ಜನ ಇದ್ದಾರೆ, ಎಷ್ಟು ಹುಷಾರಿದ್ದಾರೆ ಅಂತ ರಿಸರ್ಚ್ ಮಾಡಿದರೆ 10 ಜನ ತಿಂದರು. 10 ಜನ ಗಂಜಿ ಉಪ್ಪಿನಕಾಯಿ ತಿಂದವರು ಅಲ್ಲಿ ಶ್ರೇಷ್ಠ ವಿಜ್ಞಾನಿಗಳು ಅಮೇರಿಕಾದಲ್ಲಿ ಕೂತ್ಕೊಂಡಿದ್ದಾರೆ. ಯಾಕೆ ಇದಾಯಿತು? ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಯಾರು ಫ್ಲ್ಯಾಟಲ್ಲಿ AC ರೂಮ್ನಲ್ಲಿದ್ದಾರ ಅವರು ಬರ್ಗರ್, ಪಿಜ್ಜಾ ತಿಂದು ಸುಪೋಷಿತ್, ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಮೋದಿಯವರೇ ನೇರ ಪೋಷಣ್ ಸೇ ರೋಷನ್ ಅಂತ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನನ್ನು ಸಂಘದ ಕಡೆಯಿಂದ ಪ್ರಾಂತ ಪ್ರಮುಖ ಅಂತ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು. ಮೋದಿಯವರು ಎಷ್ಟು ಲಕ್ಷ್ಯ ಕೊಡ್ತಾ ಇದ್ದಾರೆ ಇವತ್ತಂತಂದರೆ, ಪ್ರತಿಯೊಂದು ಮಗು ಫಸ್ಟ್ 1000 ಡೇಸ್ ಅಂತ ಹೇಳ್ತಾ ಇದ್ದಾರೆ. ಗರ್ಭಾವಸ್ಥೆಯಿಂದ ಮಗು 2 ವರ್ಷ ಆಗುವವರೆಗೆ ಅದಕ್ಕೆ ಏನು ಪೋಷಕಾಂಶಗಳು ಬೇಕು ಅದನ್ನು ಕೊಡಬೇಕು. ನಾವು ಇವತ್ತೇನಾಗಿದೆ, ಪೂಜಾರಿ ಹೇಳಿದರು ಮಗುವಿಗೆ ತೊಂದರೆ ಕೊಡಬಾರ್ದು, ತೊಂದರೆ ಕೊಡೋದು ಬರ್ಗರ್, ಕೋಕ್ ಏನು ಬೇಕಾದ್ರೂ ಕೊಡ್ತಾ ಇದೆ. ಪರಿಸ್ಥಿತಿ ಏನು ಮುಂದೆ? ಅವನಿಗೆ 25 ವರ್ಷ ಆಗ ಒಂದು ಅಲ್ಲಿ ಹೋಗಿ ಬಾಮರ ಇಜ್ಜಿ ಆಪೂಜಿ ಬಚ್ಚುಂಡು. ಇವರು ಗಟ್ಟಿದ್ದಾರೆ 50 ವರ್ಷ, 60 ವರ್ಷ, 100 ವರ್ಷದವ್ರು ಗಟ್ಟಿದ್ದಾರೆ. ಇವನಿಗೆ 25 ವರ್ಷ ಯಾಕೆ ಆಗೋದಿಲ್ಲ? ಅವನದೇನು ಆಹಾರ ಪದ್ಧತಿ? ಇವತ್ತು ಮೋದಿಯವರು ಅದನ್ನು ಕೂಡ ಮುಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ
ಈ ಸುಪೋಷಿತ್ ಭಾರತ್ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದರಲ್ಲಿ ಕೂಡ ನಾವೆಲ್ಲರೂ ಭಾಗಿಯಾಗಬೇಕು. ಲೇಸ್ತ ಗುರ್ಕಾರ್ನ ವಯಸ್ಸಿನ ಕುಡ್ಲ ವಲಯ ಶಿವಾಲಿ ಸ್ಪಂದನದ ಅಧ್ಯಕ್ಷರು ಕೃಷ್ಣ ಭಟ್ ಕದ್ರಿ ಜೋಕ್ಲನ ಮನಸ್ಸು ಒಂಜಿ ಹೊಸ ಪುಸ್ತಕ ಇತ್ತಿಲಕ ಅವೆಟ್ ಕಾಲಿ ಕಾಕಜಿ ಮಾತ್ರ ಉಪ್ಪುನಿ ನಮ್ಮದಾದ ಅವೆಟ್ ಬರೆಪನ ಅಂಚೆನೆ ಜೋಕ್ಲು ಬುಲಿಪೇರು ಅಂಚಾದ ಆ ಖಾಲಿ ಪುಸ್ತಕದ ಎಡ್ಡ ವಿಚಾರನ ಬರಲಿ ಅಪಗ ಆ ಪುಸ್ತಕ ಮೌಲ್ಯಯುತವಾದ ಉಪ್ಪುಂಡು ಅವೇ ರೀತಿಡ್ ಜೋಕ್ಲಿನ ಭವಿಷ್ಯಲ ಉಜ್ವಲ ಆಪುಂಡು ಮಾಡಿ ತೆರೆಪಾಯರು. ಈ ಮಕ್ಕಳು ಒಳ್ಳೆಯ ಸಂಸ್ಕಾರ ಸಿಕ್ಕಿದರೆ ಅತ್ಯಂತ ಉನ್ನತ ಪದವಿಗಳನ್ನು ಪಡೆಯುವಂತಹ ಮಕ್ಕಳು ಕೂಡ ಇಲ್ಲಿ ಇದ್ದಾರೆ. ಎಲ್ಲದಕ್ಕೂ ಕೂಡ ಮೊದಲನೇದಾಗಿ ಚಿಕ್ಕ ಸಸಿಗೆ ಗೊಬ್ಬರ ಹಾಕಿದಂತೆ ಮಕ್ಕಳಿಗೆ ಏನು ಕಲಿಸುತ್ತಾರೆ ಅದು ಮುಖ್ಯವಾಗುತ್ತೆ. ಹೊಸ ಪುಸ್ತಕದಲ್ಲಿ ಬರೆಯಲಿಕ್ಕೆ ತುಂಬಿಸಲಿಕ್ಕೆ ತುಂಬ ಸುಲಭ, ಯಾಕೆಂದರೆ ಅದರಲ್ಲಿ ಖಾಲಿ ಹಾಳೆಗಿರುತ್ತದೆ. ಅದೇ ಮಕ್ಕಳ ಮನಸ್ಥಿತಿ ಕೂಡ ಖಾಲಿ ಹಾಳೆಗಳಂತೆ ನಮಗೆ ಬೇಕಾದಂತಹ ವಿಷಯಗಳನ್ನು ಅದಕ್ಕೆ ತುಂಬಿಸುವುದು ತುಂಬ ಸುಲಭ. ಆದರೆ ಒಮ್ಮೆ ಬರೆದಂತಹ ಪುಸ್ತಕದಲ್ಲಿ ಅದನ್ನು ಉಜ್ಜಿ ಪುನಃ ಬರೆಯುವುದು ತುಂಬ ಕಷ್ಟ. ಹಾಗೆ ಮಕ್ಕಳ ಮನಸ್ಸು ಕೂಡ ಒಮ್ಮೆ ಆ ಮನಸ್ಸಿನಲ್ಲಿ ತುಂಬಿದರೆ ಅದನ್ನು ಒರೆಸಿ ಸರಿಪಡಿಸುವುದು ತುಂಬ ಕಷ್ಟ. ಆದ ಕಾರಣ ನಾವು ಬರೆಯುವಾಗಲೇ ಒಳ್ಳೆಯ ಅಕ್ಷರಗಳನ್ನು ಪದಗಳನ್ನು ಆ ಪುಸ್ತಕದಲ್ಲಿ ತುಂಬಿಸಿದರೆ ಆ ಪುಸ್ತಕ ಒಂದು ಮೌಲ್ಯಯುತವಾಗಿರುತ್ತದೆ. ಹಾಗೆ ಮಕ್ಕಳ ಭವಿಷ್ಯ ಕೂಡ ಚಿಕ್ಕ ಮಕ್ಕಳಿಗೆ ಕಲಿಸುವಾಗ ಮುಂದೆ ಒಳ್ಳೆಯ ಮಾನವನಾಗಬೇಕು, ಮನುಷ್ಯನಾಗಬೇಕು ಎಂಬ ಒಂದು ದಿಸೆಯಲ್ಲಿ ಉನ್ನತ ಸಂಸ್ಕಾರಗಳನ್ನು ಹಿಂದೂ ಧಾರ್ಮಿಕ ವಿಧಿವಿಧಾನಗಳನ್ನು ಕಲಿಸುತ್ತಾ ಹೋದಾಗ ಆ ಮಗು ಕೂಡ ಮುಂದಕ್ಕೆ ಒಳ್ಳೆಯ ಪ್ರಜೆಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ವಿಶ್ವ ಹಿಂದೂ ಪರಿಷತ್ ಕುಡ್ಲದ ಜಿಲ್ಲಾಧ್ಯಕ್ಷರು ಎಚ್.ಕೆ. ಪುರುಷೋತ್ತಮ್, ಕುಡ್ಲ ಪುಳಿಂಚ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ನ್ಯಾಯವಾದಿ ಶ್ರೀಧರ್ ಶೆಟ್ಟಿ, ಧಾರ್ಮಿಕ ಮುಂದಾಡು ಕಿಶೋರ್ ಕುಮಾರ್ ಪುತ್ತೂರು, ಬಾಲಕೃಷ್ಣ ಮುಡಿಪು, ಗಣೇಶ್ ಕೆದಿಲ ಇಂಚಿತಿ ಪ್ರಮುಖರು ಲೇಸುಗದಗಿಡಿತೊಂದು ಕಾರ್ಯಕ್ರಮಗೂ ಶುಭ ಹಾರೈಸಿರು. ಯುವಶಕ್ತಿ ಸೇವಾ ದಳದ ವಾರ್ಷಿಕ ಉತ್ಸವದ ಅಂಗವಾದ 45,000 ಶುದ್ಧ ನೀರು ಬೆಚ್ಚನೀರ್ದ ಘಟಕನು ಶಿಶು ಮಂದಿರಗ ಕೊಡುಗೆಯಾದ ಕೊಡ್ದಿತ್ತದು ಈ ಪೊರ್ತು ಅತಿಥಿ ಗಣ್ಯರು ಉದಿಪನ ಮಲ್ತೇರು. ಶ್ರೀಯುತ ಸುನೀಲ್ ಪುತ್ರನ್ ಉಳ್ಳಾಲ ಉದ್ಯಮಿ, ಹಾಗೆ ಇನ್ನೊಬ್ಬರು ಅಭ್ಯಾಗತರಾಗಿ ಶ್ರೀಯುತ ಕಿಶೋರ್ ಕುಮಾರ್ ಪುತ್ತೂರು ಧಾರ್ಮಿಕ ಮುಂದಾಡು, ಹಾಗೆ ಇನ್ನೊಬ್ಬರು ಅಭ್ಯಾಗತರಾಗಿ ಶ್ರೀಯುತ ಪ್ರಸಾದ್ ಮಂಡ್ಯಾರು. ಹಾಗೆ ಇವತ್ತಿನ ಈ ಒಂದು ನೀರಿನ ಫಿಲ್ಟರ್ ನಮಗೆ ಒದಗಿಸಿಕೊಟ್ಟಂತ ಯುವಶಕ್ತಿ ಸೇವಾ ಪಥ ದಕ್ಷಿಣ ಕನ್ನಡ ಇದರ ಪ್ರಮುಖರಾದಂತಹ ಶ್ರೀಯುತ ಬಾಲಕೃಷ್ಣ ಮುಡಿಪು ಹಾಗೂ ಗಣೇಶ್ ಕೆದಿರಾಯ ಇವರೆಲ್ಲರಿಗೂ ಕೂಡ ಶ್ರೀ ದೇವಸ್ಥಾನ ಕಟ್ಟಿ ಅಧ್ಯಕ್ಷ ವಹಿಸುವವರು ಶ್ರೀಯುತ ಎಚ್.ಕೆ. ಪುರುಷೋತ್ತಮ್, ಹಾಗೆ ಮುಖ್ಯ ಬೋಧಕರಿರುವರು ಶ್ರೀಯುತ ಚೆನ್ನಯ್ಯ ಸ್ವಾಮಿ, ಕಾರ್ಯದರ್ಶಿ ಸೇವಾ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ, ಮುಖ್ಯ ಅಭ್ಯಾಗತರಾಗಿ ಡಾಕ್ಟರ್ ಪದ್ಮನಾಭ ಕಾಮತ್, ಹೃದಯ ರೋಗ ತಜ್ಞರು ಕೆಎಂಸಿ ಮಂಗಳೂರು. ಶಿಶು ಮಂದಿರದ ಚೋಕ್ಲು ಪ್ರಾರ್ಥನೆ ಪಂಡಿರು. ಶಿಶು ಮಂದಿರದ ವ್ಯವಸ್ಥಾಪಕರು ನಾರಾಯಣ್ ಕಜೆ ಸಭೆ ನೆತ್ಕೊಂಡರು. ಕೇಶವ ಕಜೆ ಸಭೆ ಸುಧಾರಿಕೆ ಮಲ್ತೇರು. ಕುಮಾರಿ ಮೋಕ್ಷ ಸೊನ್ನೆ ಸಂದಾಯರು. ಶಿಶು ಮಂದಿರದ ಶಿವರಾಮ್ ಶೆಟ್ಟಿ ಸಾಂತ್ಯಗುತ್ತು ಲೇಸ ಮುತಾಲಿಗಿಡಿದ್ದೇರು. ಎಲ್ಲ ರೀತಿಯ ಮನೆ ಬಳಕೆಯ ಸಾಮಗ್ರಿಗಳು, ಪ್ಲಾಸ್ಟಿಕ್ ಸಾಮಗ್ರಿಗಳು, ಸ್ಟೀಲ್ ಪಾತ್ರೆಗಳು, ಚಪ್ಪಲಿಗಳು ಇತ್ಯಾದಿಗಳ ಬೃಹತ್ ಮಾರಾಟ ಮಳಿಗೆ ಮೆಗಾ ಮಾರ್ಟ್. ಅತ್ಯಂತ ಮಿತ ದರ, ಗುಣಮಟ್ಟದ ಸಾಮಗ್ರಿಗಳು. ಆಸೆಗೋಡಿ ಪರಿಸರದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಮಾರಾಟ ಮಳಿಗೆ ಮೆಗಾ ಮಾರ್ಟ್. ಮಾಲಕರು ಸಲೀಂ ಮೆಗಾ, ಆರ್ವಿ ಆರ್ಕೆಟ್, ಎಸ್ಬಿಐ ಬ್ಯಾಂಕ್ ಹತ್ತಿರ, ಅಸೇಗೋಡಿ, ಉಳ್ಳಾಲ ತಾಲೂಕು. You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Moti Mahal, Hampankata, Mangalore, and near ARC, Ullal Bail, Tokot. ಸುದ್ದಿಗೊಂಚಲಿಗೆ ಸ್ವಾಗತ.
ಮೂಳೂರು ಉಮಿಯದ ರಾಧಾಕೃಷ್ಣ ರೈ ಉಮಿಯ ಬಕ್ಕ ಶ್ರೀಮತಿ ಸುರೇಖಾ ದಂಪತಿರನ ಬಕ್ಕ ಜೋಕ್ಲನ ಬರಕೆದ ಸೇವೆದ ಶ್ರೀ ಕಟೀಲು ಮೇಳದ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಸೇವೆ ಉಮಿಯದ ಇಲ್ಲಜಾಲಡ್ ಕರಿ ಶನಿವಾರ ನಡೆತಂದೆ. ಮೂಡೂರು ಉಮಿಯದ ರಾಧಾಕೃಷ್ಣ ರೈ ಉಮಿಯ ಬೊಕ್ಕ ಶ್ರೀಮತಿ ಸುರೇಖಾ ದಂಪತಿಲು ಶ್ರೀಮತಿ ದೀಕ್ಷಾ ಬೊಕ್ಕ ವಿಶಿತ್ ಶೆಟ್ಟಿ ದಿಶಾಂತ್ ರೈ ಉಮಿಯ ಮೊಕ್ಲೆನ ಪರಕೆ ಸೇವೆದ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ದಕ್ಲಿರ್ದು ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಸೇವೆನು ಕರಿ ಶನಿವಾರ ಇಲ್ಲ ವಟಾರೋ ನಡಪಾಯರು. ತಂಕ್ಲೆ ಇಲ್ಲ ಜಾಲ್ಗ ಬತ್ತಿನ ಶ್ರೀ ಕಟೀಲ್ ದಪ್ಪೆ ಉಳ್ಳಾಲ್ತಿಗು ಬಯ್ಯಡು ಚೌಕಿ ಪೂಜೆದ ಸೇವೆನ್ ಸಂದಾಯರು. ಪ್ರಸಾದ ವಿತರಣೆಯಾದ ಅನ್ನದಾನದ ಸೇವೆಯನ್ನು ನಡಪಾಯರು. ಅವರದು ಬೊಕ್ಕ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಪ್ರದರ್ಶನಾಡು. ಸುತ್ತಲಾವರಿಸಿಕೊಂಡಿರುವಂತಹ ನೀರಧಿಯ ಮಧ್ಯೆ ಹುಟ್ಟಿಕೊಂಡವರು ನಾವು.
ಪರಸ್ಪರ ಮಾತಾಡುವಂತಹ, ನೋಡುವಂತಹ, ಗುರುತಿಸುವಂತಹ ಚೈತನ್ಯವನ್ನು ಪಡೆಕೊಂಡರೂ ನಾವ್ಯಾರು ಎನ್ನುವುದನ್ನು ಅರಿಯದಂತಹ ಸ್ಥಿತಿ. ಮುಂದೇನು ಎನ್ನುವ ಹಾಗೆ ಯೋಚನೆ ಮಾಡಿದಾಗ ನಮ್ಮನ್ನಾವರಿಸಿಕೊಂಡದ್ದು ಭೀತಿ. ಭೀತಿಯಿಂದ ಮುಂದೇನು ಎನ್ನುವ ಹಾಗೆ ನೋಡಿದಾಗ ಕಾಣಿಸಿಕೊಂಡದ್ದು ಕತ್ತಲು. ತತ್ತರಿಸಿ ಹೋದೆವು. ಅದೇ ಸಂದರ್ಭದಲ್ಲಿ ಕೇಳಿಸಿದ್ದು ನಭೋವಾಣಿ. ಅಕಾರ ಉಕಾರ ಮಕಾರಗಳಿಂದ ಕೂಡಿದಂತಹ ಆ ನಭೋವಾಣಿಗೆ, ಆ ಓಂಕಾರಕ್ಕೆ ಕೊರಳಾದಂತಹ ಸಂದರ್ಭ. ಓಂಕಾರ ಸ್ವರೂಪಿಣಿಯಾದಂತಹ ನೀನೇ ಮಂಗಳಾಕರಳಾಗಿ ಮಂಗಳಕರಳಾಗಿ ಕಾಣಿಸಿಕೊಂಡೆ. ನಮ್ಮನ್ನಾವರಿಸಿಕೊಂಡಿದ್ದ ಭೀತಿಯ ಹೊರೆಯೆಲ್ಲವೂ ಕೂಡ ಕಳಚಿ ಹೋಯಿತಮ್ಮ. ಎಂಬಲ್ಲಿಗೆ ನೀನು ಭಯಹಾರಿಣಿ ಎನ್ನುವುದನ್ನು ಅರ್ಥೈಸಿಕೊಂಡೆವು. ನಮಗಿಂತ ಮೊದಲೇ ಇದ್ದವಳು, ಆದಿಯಲ್ಲಿ ಎನ್ನುವುದನ್ನು ಗುರುತಿಸಲಿಕ್ಕೆ ಆಗದವಳು ಎನ್ನುವುದರಿಂದಲೇ ನೀನು ಆದಿಮಾತ, ಆದಿಮಾಯೆ ಎನ್ನುವ ಹಾಗೆ ಕರಗಳೆರಡನ್ನೂ ಜೋಡಿಸಿದೆವು ತಾಯಿ. ನಮ್ಮ ಮೇಲೆ ದಯವುಳ್ಳವಳಾಗಿ ಕಾಣಿಸಿಕೊಂಡವಳು ನೀನು ಎನ್ನುವುದನ್ನು ಅರ್ಥೈಸಿಕೊಂಡೆ. ದಯಾಸಾಗರಿಯಾದಂತಹ ನಿನ್ನಲ್ಲಿ ಪ್ರಾರ್ಥನೆ. ಅಮ್ಮ, ಮುಂದಕ್ಕೆ ನಾವು ಮೂವರು ತೊಡಗಿಸಿಕೊಳ್ಳಬೇಕಾದಂತಹ ಪಥ ಯಾವುದು ಎನ್ನುವುದನ್ನು ತೋರಿಕೊಟ್ಟರೆ ಅದರಲ್ಲೇ ನಡೆಯುವುದಕ್ಕೆ ನಾವು ಸದಾ ಸರ್ವದಾ ಸಿದ್ಧರು ತಾಯೇ. ಜಗಜ್ಜನನಿ ತುಂಬಿದಾಂಬುದಿ ಆವರಿಸಿರುವ ಕಾರ್ಗತ್ತಲು ನಮ್ಮ ಮೂವರ ಜನನ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎಂಬುದು ತಿಳಿಯದೆ ಗೊಂದಲದಲ್ಲಿರುವಂತಹ ಸಮಯದಲ್ಲಿ ಕೇಳಿ ಬಂದಂತಹ ಓಂಕಾರ ನಿನಾದ, ಅದನ್ನೇ ಸ್ತುತಿ ಮಾಡಿದಾಗ ಓಂಕಾರ ಸ್ವರೂಪಿಣಿಯಾದ ಆದಿಮಾಯಾದೇವಿ ನೀನೇ ಪ್ರತ್ಯಕ್ಷಳಾಗಿದ್ದಿ. ಪ್ರಿಯ ವೀಕ್ಷಕ ಬಾಂಧವರೇ, ಇಡಗ ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲ ಮುಗಿತೊಂದಲ್ಲ. ನಿರಂತರ ಸುದ್ದಿ ವಿಶೇಷತೆಗಳಿಗೆ ಎಪ್ಪಲ ತೋಂದುಪ್ಲೆ ಪೊಸಕುರಲ್ 24/7.